कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण। हरे कृष्ण माताजी। हरे कृष्ण माताजी। ಹರೇ ಕೃಷ್ಣ. ಸೊ ಇವಾಗ ಪುರುಷೋತ್ತಮ ಮಾಸ ಇರೋದ್ರಿಂದ ಚೌರಾಷ್ಟಕವನ್ನ ಹೇಳ್ಬಿಟ್ಟು ಇವತ್ತಿನ ತರಗತಿನ ಶುರು ಮಾಡೋಣಂತೆ. ಸೊ ಇದನ್ನ ಶ್ರೀ ಬಿಲ್ವಮಂಗಲ ಠಾಕೂರ್ ಅವರು ಬರ್ದಿರೋದು. ಸೊ ಇದನ್ನ ಪೂರ್ತಿ ಹೆಸರು ಏನು ಅಂದ್ರೆ ಶ್ರೀ ಚೌರಾಗ್ರಗಣ್ಯ ಪುರುಷಾಷ್ಟಕಂ ಅಂತ ಹೇಳ್ಬಿಟ್ಟು. ವ್ರಜೆ ಪ್ರಸಿದ್ಧಂ ನವನೀತ ಚೌರಂ ಗೋಪಾಂಗನಾನಾಂಚ ದೂಕೂಲ ಚೌರಂ ಅನೇಕ ಕೇಳಿಸ್ತಾ ಇಲ್ವಾ ಮಾತಾಜಿ? ಬಂದಿಲ್ಲ ಇದು. ಅಲ್ಲ ನಾನು ಇದು ಇಲ್ಲಿ ಹಾಕಿಲ್ಲ ಮಾತಾಜಿ, ನಾನು ಶೇರ್ ಮಾಡಿಲ್ಲ, ಜಸ್ಟ್ ಹಂಗೆ ಹೇಳ್ತಾ ಇರೋದು. ಸರಿ. ಯಾರತ್ತಾದ್ರೂ ಇದ್ರೆ ಶೇರ್ ಮಾಡ್ಬೋದು, ನಾನು ಕೋ ಹೋಸ್ಟ್ ಮಾಡ್ತೀನಿ. ನಮ್ಮ ಹತ್ರ ಇಲ್ಲ ಮಾತಾಡಿ. ನಾನೇ ಮಾಡ್ತೇನೆ ಮಾತಾಡಿ. ಹಾ ಸರಿ ಮಾತಾಜಿ. ವ್ರಜೆ ಪ್ರಸಿದ್ಧಂ ನವನೀತ ಚೌರಂ ಗೋಪಾಂಗನಾನಾಂಚ ದೂಕೂಲ ಚೌರಂ ಅನೇಕ ಜನ್ಮಾರ್ಜಿತ ಪಾಪ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಶ್ರೀರಾಧಿಕಾಯಾ ಹೃದಯಸ್ಯ ಚೌರಂ ನವಾಂಬುಧ ಶ್ಯಾಮಲಾ ಕಾಂತಿ ಚೌರಂ ಪದಶ್ರಿತಾನಾಂಚ ಸಮಸ್ತ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಅಕಿಂಚನೀಕೃತ್ಯ ಪದಾಶ್ರಿತಂ ಯಃ ಕರೋತಿ ಭಿಕ್ಷುಂ ಪತಿಗೇಹಹೀನಂ ಕೇನಾಪ್ಯಹೋ ಭೀಷಣಾ ಚೌರೈರ್ದೃಗ್ ದೃಷ್ಟಶ್ರುತೋ ವಾ ನ ಜಗತ್ರಯೇಪಿ ದೃಷ್ಟಶ್ರುತೋ ವಾ ನ ಜಗತ್ರಯೇಪಿ. ಯದೀಯನಾಮಾಪಿ ಹರತ್ಯ ಶೇಷಂ ದಿವಿ ಪ್ರಸಾರಾಣಪಿ ಪಾಪರಾಶಿ ಆಶ್ಚರ್ಯರೂಪೋ ನನು ಚೌರೈರ್ದೃಗ್ ದೃಷ್ಟಶ್ರುತೋ ವಾ ನ ಮಾಯಾ ಕದಾಪಿ ಧ್ಯಾನಂಚ ಮಾನಂಚ ತತೇಂದ್ರಿಯಾಣಿ ಪ್ರಾಣಾಂಶ್ಚ ಹೃತ್ವಾ ಮಮ ಸರ್ವಮೇವ ಪಲಾಯಸೆ ಕುತ್ರ ಧೃತೋದ್ಯ ಚೌರ ತ್ವಂ ಭಕ್ತಿಧಾಮ್ನಾಸಿ ಮಾಯಾ ನಿರೋಧಃ ತ್ವಂ ಭಕ್ತಿಧಾಮ್ನಾಸಿ ಮಾಯಾ ನಿರೋಧಃ. ಧಿನತ್ಸಿ ಘೋರಂ ಯಮಪಾಶಬಂಧಂ ಭಿನತ್ಸಿ ಭೀಮಂ ಭವರಾಪಾಶಬಂಧಂ ಚಿನ್ನಸಿ ಸರ್ವಸ್ಯ ಸಮಸ್ತಬಂಧಂ ನೈವಾತ್ಮನೋ ಭಕ್ತ ಕೃತಂ ತು ಬಂಧಂ ಮನ್ಮಾನಸೆ ತಾಮಸಾರಾಶಿ ಘೋರೆ ಕಾರಾಗೃಹೇ ದುಃಖಮಾಯೇ ನಿಬದ್ಧಃ ಲಭಸ್ಯ ಹೇ ಚೋರ ಅರೆ ಚಿರಾಯ ಸ್ವಚೌರ್ಯ ದೋಷೋಚಿತಮೇವ ದಂಡಂ ಸ್ವಚೌರ್ಯ ದೋಷೋಚಿತಮೇವ ದಂಡಂ ಕಾರಾಗೃಹೇ ವಸ ಸದಾ ಹೃದಯೇ ಮದೀಯೇ ಮದ್ಭಕ್ತಿ ಪಾಶಾ ದೃಢಬಂಧನ ನಿಶ್ಚಲಸನ್ ತ್ವಾಂ ಕೃಷ್ಣ ಹೇ ಪ್ರಳಯ ಕೋಟಿ ಶತಾಂತರೇಪಿ
ಸರ್ವಸ್ವ ಚೌರಾರುದಯಾನ್ನ ಹಿ ಮೋಚಯಾಮಿ ಸರ್ವಸ್ವ ಚೌರಾರುದಯಾನ್ನ ಹಿ ಮೋಚಯಾಮಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಹರೇ ಕೃಷ್ಣ. ಮಾತಾಜಿಗೆ ಪ್ರಭುಜಿಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶ್ವರ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಎಲ್ಲರೂ ಇದನ್ನು ಹೇಳೋಣಂತೆ. ಜಯ ಜಯ ಶ್ರೀ ಚೈತನ್ಯ. ಎಲ್ಲರೂ ಒಟ್ಟಿಗೆ ಹೇಳೋಣಂತೆ.
ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಜಯ ಗೌರ ಭಕ್ತ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಚಂದ್ರ ಜಯ ಜಯ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ 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 ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ 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 ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ 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 ಕೃಷ್ಣ. ಇವಾಗ ಪುರುಷೋತ್ತಮ ಮಾಸ ಅಲ್ವಾ? ಹರೇ ಕೃಷ್ಣ ಮಾತಾಜಿ. ಇವಾಗ ಪುರುಷೋತ್ತಮ ಮಾಸ ಅಲ್ವಾ? ನಾವ್ ಈ ಒಂದು ಶ್ಲೋಕವನ್ನ ಕಲ್ತ್ಕೋಬೇಕು. ಸೊ ಡೈಲಿ ಅದನ್ನ ನಾವ್ ಹೇಳ್ಕೊಂಡ್ಬಿಟ್ರೆ ನಮ್ಗೆ ಅದ್ ಬಂದ್ಬಿಡುತ್ತೆ. ಸೊ ಅದನ್ನ ನಾನು ಹೇಳ್ಕೊಡ್ತೀನಿ, ನೀವು ಅದನ್ನ ರಿಪೀಟ್ ಮಾಡಿ. ಗೋವರ್ಧನ ಧರಂ ವಂದೇ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಘನ ಶ್ಯಾಮ ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ರಾಧಾಂ ಪುರುಷೋತ್ತಮಂ ವಂದೇ ನವಘನ ಶ್ಯಾಮ ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ರಾಧಾಂ ಪುರುಷೋತ್ತಮಂ ವಂದೇ ನವಘನ ಶ್ಯಾಮ ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ರಾಧಾಂ ಪುರುಷೋತ್ತಮಂ ಇದ್ರದ್ದು ಅರ್ಥ ಇದೆಯಲ್ಲ, ಅದನ್ನ ಯಾರಾದ್ರೂ ಒಬ್ರು ಓದಿ. ಮಾತಾಜಿ. ಹರೇ ಕೃಷ್ಣ. ಗೋವರ್ಧನ ಪರ್ವತವನ್ನು ಎತ್ತಿದವನನ್ನು ವಂದಿಸುತ್ತೇನೆ. ಗೋಪ ಬಾಲಕನ ರೂಪದಲ್ಲಿರುವ ಗೋಪಾಲನನ್ನು, ಗೋಕುಲದಲ್ಲಿ ಪ್ರತಿದಿನವೂ ಉತ್ಸವವಾಗಿರುವ ಈಶನನ್ನು, ಗೋಪಿಕೆಯರ ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಎರಡನೇದು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಹೊಸ ಮೋಡದಂತೆ ಕಪ್ಪಾಗಿರುವ 2 ಭುಜಗಳುಳ್ಳ ಕೊಳಲು ಹಿಡಿದಿರುವವನು, ಹೊಳೆಯುವ ಹಳದಿ ವಸ್ತ್ರ ಧರಿಸಿದ ದೇವನನ್ನು, ರಾಧೆಯೊಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತಿನ ಓದುವ ಕ್ಲಾಸ್ಗೆ ಸ್ಟಾರ್ಟ್ ಮಾಡೋಣಂತೆ. ಸೊ ನಾವಿವಾಗ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 6 ನಾವು ತಿಳ್ಕೊತಾ ಇದೀವಿ. ಈ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಶ್ರೀ ಅದ್ವೈತ ಆಚಾರ್ಯ ಭವ್ಯತೆ. ಹರಿ ಬೋಲ್ ಮಾತಾಜಿ. ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ. ಸೊ ನಾವು ಇವಾಗ ಈ ಒಂದು ಆದಿಲೀಲಾದಲ್ಲಿ ನಾವು ಇಲ್ಲಿ ತನಕ ನಾವು ಚೈತನ್ಯ ತತ್ವವನ್ನ ತಿಳ್ಕೊಂಡಿದೀವಿ.
ನಿತ್ಯಾನಂದ ತತ್ವವನ್ನ ನಾವು ತಿಳ್ಕೊಂಡಿದೀವಿ. ಈಗ ನಾವು ಅದ್ವೈತ ತತ್ವವನ್ನ ನಾವು ತಿಳ್ಕೊತಾ ಇದೀವಿ. ಇಲ್ಲಿ ನಮ್ಗೆ ಮುಖ್ಯವಾಗಿ ಯಾವ ವಿಷಯವನ್ನ ನಮ್ಗೆ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ, ಯಾವ ವಿಷಯದ ಬಗ್ಗೆ ಒತ್ತನ್ನ ಕೊಡ್ತಾ ಇದ್ದಾರೆ? ಅದ್ವೈತ ಆಚಾರ್ಯರ ಅದ್ವೈತ ತತ್ವದಲ್ಲಿ ಸೇವಾ ಮನೋಭಾವನೆ, ಸೇವಾ ಆ, ಮನೋಭಾವನೆ, ದಾಸ್ಯತ್ವ. ದಾಸ್ಯತ್ವ ಅಲ್ವಾ, ದಾಸನಾಗುವಂತಹ ಭಾವನೆ, ಆ ದಾಸ್ಯ ಮನೋಭಾವನೆ ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ ಅಲ್ವಾ. ನಮ್ಮ ನಿಜವಾದ ಸ್ಥಾನ ಏನು? ಜೀವರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯ ದಾಸ ಅಲ್ವಾ. ಆದ್ರೆ ನಮ್ಗೆ ನಾವು ಅವಲೋಕನೆ ಮಾಡ್ಕೊಂಡ್ರೆ ನಮ್ಗೆ ನಾವೆಂತಹ ಒಂದು ಮನಸ್ಥಿತಿಲಿ ಇದೀವಿ ಅಂತಂದ್ರೆ, ನಿಜವಾಗ್ಲೂ ನೋಡಿದ್ರೆ ನಮ್ಗೆ ಒಡೆತನದ ಭಾವನೆ ಇರೋದು ಅಲ್ವಾ. ಎಲ್ಲರೂ ನಾನು ಹೇಳ್ದಂಗೆ ಕೇಳ್ಬೇಕು, ಎಲ್ಲವನ್ನ ನಾನೇ ಅನುಭವಿಸ್ಬೇಕು, ಎಲ್ಲವನ್ನ ನಾನೇ ಪಡ್ಕೋಬೇಕು, ಎಲ್ಲವನ್ನ ನಾನೇ ನಿಯಂತ್ರಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆಸೆ ಇದೆ ಅಲ್ವಾ. ನೋಡಿ, ಅದೆಲ್ಲನೂ ಸಹ ನಾವು ದೇವರಾಗ್ಬೇಕು ಅಂತ ಹೇಳಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರೋದು ಅಲ್ವಾ. ಸೊ ಆ ದಾಸತ್ವದ ಭಾವವನ್ನ ನಮ್ಗೆ ಇಲ್ಲಿ ಯಾರು ಅದ್ವೈತ ಆಚಾರ್ಯ ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ ಅಲ್ವಾ. ಅದ್ವೈತ ಅಂದ್ರೆ ಏನು, ಆಚಾರ್ಯ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಅದ್ವೈತ ಅಂದ್ರೆ ಏನು, ಆಚಾರ್ಯ ಅಂದ್ರೆ ಏನು? ಆಚಾರ್ಯರು ಪ್ರಚಾರ ಮಾಡೋದು. ಅದ್ವೈತ ಅಂದ್ರೆ ಒಂದೇ, ಆಚಾರ್ಯರು ಪ್ರಚಾರ ಮಾಡೋದು ಮಾತಾಜಿ. ಅಲ್ವಾ. ಸೊ ಅದ್ವೈತ ಅಂದ್ರೆ ಅದ್ವೈತಾಚಾರ್ಯರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಇವರಿಬ್ರು ಒಂದೇ ಅಂತ ಅಲ್ವಾ. ಯಾವ್ದೇನೇ ಭೇದ ಇಲ್ಲ, ದ್ವೈತ ಇಲ್ಲ, ಅಲ್ಲಿ ಅದ್ವೈತ, ಇಬ್ರು ಒಂದೇ ಅಂತ. ಆಚಾರ್ಯರು ಅಂದ್ರೆ ಅವರು ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರು ಆಚಾರ್ಯರಂತ ಅನ್ನಿಸ್ಕೊಂಡಿದ್ದಾರೆ. ಸೊ ನಾವ್ ಇಲ್ಲಿ ತನಕ ನಾವು ನೋಡ್ಕೊಂಡ್ ಬಂದ್ವಿ. ಎಲ್ಲರನ್ನು ಸಹ ಎಲ್ಲರ ಹೆಸರನ್ನು ಹೇಳ್ತಾ ಇದ್ದಾರೆ ಅಲ್ವಾ. ಅವರು ನಂದ ಮಹಾರಾಜನಿಂದ ಇಟ್ಕೊಂಡು ಬ್ರಹ್ಮ ರುದ್ರಾದಿಯಿಂದ ಇಟ್ಕೊಂಡು, ಆಮೇಲೆ ಗೋಕುಲದಲ್ಲಿ ಯಾವುದು ವೃಂದಾವನದಲ್ಲಿ ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಇದ್ದಂತಹ ಸಹವರ್ತಿಗಳನ್ನ ಇಟ್ಕೊಂಡು ಅವರು ಯಾರು ಗೋಪಿಕೆಯರು, ಅದರಲ್ಲಿ ಅಗ್ರಗಣ್ಯಳಾದ ಶ್ರೀಮತಿ ರಾಧಾರಾಣಿ, ಮತ್ತೆ ಕೊನೆಗೆ ನಮ್ಗೆ ಈವನ್ ಶೇಷ ಅಲ್ವಾ, ಅಂದ್ರೆ ಯಾರು ನಿತ್ಯಾನಂದ ಪ್ರಭುಗಳು, ಅವರೂ ಸಹ ಎಲ್ಲರೂ ಸಹ ದಾಸತ್ವದಲ್ಲೇ ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣನಿಗೆ ಅವರು ಸೇವೆಯನ್ನ ಮಾಡ್ತಾರೆ ಅಲ್ವಾ. ಆಮೇಲೆ ಕೊನೆಗೆ ನಮ್ಗೆ ಏನ್ ಹೇಳ್ಬಿಟ್ರು, ಕೃಷ್ಣ ಬೇರೆ ಅಲ್ಲ, ಚೈತನ್ಯ ಮಹಾಪ್ರಭುಗಳು ಬೇರೆ ಅಲ್ಲ. ಸೊ ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಆಗಿರೋದ್ರಿಂದ ನಾನು ಚೈತನ್ಯ ಮಹಾಪ್ರಭುವಿನ ದಾಸ. ಹೌದು, ನಾನು ವಯಸ್ಸಿನಲ್ಲಿ ಹಿರಿಯ ಇರ್ಬೋದು ಅಥವಾ ನಾನು ಗುರು ಸಮಾನ ಇರ್ಬೋದು ಚೈತನ್ಯ ಮಹಾಪ್ರಭುಗೆ, ಆದ್ರೆ ನಾನು ಅವರ ದಾಸ. ದಾಸಾನು ದಾಸಾನು ದಾಸ, ದಾಸ 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 ಅಂತ ಬಿಟ್ಟು ಅವರು ಹಾಡಿ ಕುಂದಾಡ್ತಾರೆ. ಅದನ್ನ ನೋಡೋಣಂತೆ ನಾವು ಮುಂದೆ. ಸೊ ಈಗ ನಾವು ಶ್ಲೋಕ 85 ನೋಡೋಣಂತೆ. 75 ಮಾತಾಜಿ. 85 ಮಾತಾಜಿ, 85. ಕೇಹಮಾನ್ ಓಕೆ ಸಾರಿ, ಓದ್ಲಾ ಮಾತಾಜಿ? ಕೇಹಮಾನೆ ಕೇಹ ನಾಮಾನೆ ಸಬ ತಾಂದ್ರ ದಾಸ, ಏನ ಮಾನೆ ತಾರ ಹಯ ಸೇಯಿ ಪಾಪೆ ನಾಶ. ಹರೇ ಕೃಷ್ಣ ಮಾತಾಜಿ. VOV2307 ಯಾರದು? ಓದಿ. ನಾಗವೇಣಿ ಮಾತಾಜಿ, ನೀವು ಓದ್ಬಿಡಿ. ಇದೊಂದು ನೀವು ಓದೇ ಇಲ್ಲ ಅಲ್ಲ ಈ 3-4 ದಿವಸದಿಂದ. ಓದ್ವಿ ಮಾತಾಜಿ ಅವರು. ಓಕೆ ಮ್ಯಾಮ್. V2307 ಉತ್ತಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನಾ? ಹೌದೌದು, ಓದಿ ಮಾತಾಜಿ. ಶ್ಲೋಕ 85. ಕೇಹ ಮಾನೆ ಕೇಹ ನ ಮಾನೆ ಸಬ್ ತಾಂದ್ರ ದಾಸ, ಏನ ಮಾನೆ ಥಾರ ಹಾಯ ಸೇಯಿ ಪಾಪೆ ನಾಶ. ಒಂದ್ ನಿಮಿಷ. ಕೇಹ ಮಾನೆ ಕೆಲವರು ಒಪ್ಪುತ್ತಾರೆ, ಕೇಹ ನ ಮಾನೆ ಕೆಲವರು ಒಪ್ಪುವುದಿಲ್ಲ, ಸಬ್ ತಾಂದ್ರ ದಾಸ ಎಲ್ಲರೂ ಅವನ ದಾಸರೆಂದು, ಏನ ಮಾನೆ ಒಪ್ಪದವರು, ತಾರ ಅವನ, ಹಯ ಆಗಿದ್ದಾರೆ, ಸೇಯಿ ಆ ಪಾಪೆ ಪಾಪ ಕಾರ್ಯದಲ್ಲಿ ನಾಶ ಹಾಳಾಗುತ್ತಾರೆ. ಅನುವಾದ ಭಾವಾರ್ಥ ಪ್ರಪಾದಿಂದ ಪ್ರಪಾದಿಸಿದೆ. ಕೃಷ್ಣನ ದಾಸರು ತಾವೆಂಬುದನ್ನು ಕೆಲವರು ಒಪ್ಪುತ್ತಾರೆ, ಕೆಲವರು ಒಪ್ಪುವುದಿಲ್ಲ. ಆದರೂ ಪ್ರತಿಯೊಬ್ಬರೂ ಅವನ ದಾಸರೇ ಹೌದು. ಅವನು ಭಗವಂತನೆಂದು ಒಪ್ಪದ ಜನ ತಮ್ಮ ಪಾಪ ಕಾರ್ಯಗಳಿಂದ ತಾವೇ ಹಾಳಾಗುತ್ತಾರೆ. ಭಾವಾರ್ಥ: ಜೀವಿಯು ತನ್ನ ಸ್ವರೂಪ ಸ್ಥಿತಿಯನ್ನು ಮರೆತು ಬಿಟ್ಟಾಗ ಭೌತಿಕ ಸಂಪನ್ಮೂಲಗಳ ಭೋಕ್ತೃವಾಗಲು ತನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತಾನೆ. ದೇವೋತ್ತಮ ಪರಮಪುರುಷನ ಸೇವೆ ಮಾಡುವುದು ತನ್ನ ಪರಮ ಕರ್ತವ್ಯವಲ್ಲವೆಂಬ
ಆಲೋಚನೆಯು ಕೆಲವೊಮ್ಮೆ ಅವನನ್ನು ದಾರಿ ತಪ್ಪಿಸುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಪರಮ ಪುರುಷನ ಸೇವೆ ಮಾಡುವುದರ ಜೊತೆಗೆ ಮಾಡಬೇಕಾದ ಬೇರೆ ಕೆಲಸಗಳು ಇರುತ್ತವೆಂಬುದು ಜೀವಿಯ ಆಲೋಚನೆ. ಆದರೆ ಯಾವುದೇ ಸ್ಥಾನದಲ್ಲಿದ್ದರೂ ತಾನು ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಪರಮ ಪುರುಷನ ಸೇವಾ ಕಾರ್ಯಗಳನ್ನು ಮಾಡುತ್ತಲೇ ಇರುವನೆಂಬುದು ಇಂತಹ ಅವಿವೇಕಿಗೆ ಗೊತ್ತೇ ಆಗುವುದಿಲ್ಲ. ವಾಸ್ತವವಾಗಿ ವ್ಯಕ್ತಿಯು ಪ್ರಭುವಿನ ಸೇವೆಯಲ್ಲಿ ನಿರತನಾಗದಿದ್ದರೆ ಎಲ್ಲಾ ಬಗೆಯ ಅಮಂಗಳ ಕಾರ್ಯಗಳು ಅಂತಹ ವ್ಯಕ್ತಿಯ ಮೇಲೆ ತಮ್ಮ ಭಾರವನ್ನು ಹೇರುತ್ತವೆ. ಏಕೆಂದರೆ ಪರಮಪುರುಷನ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡುವುದು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳ ಸ್ವರೂಪ ಸ್ಥಿತಿಯಾಗಿದೆ. ಜೀವಿಯ ಸೂಕ್ಷ್ಮಾತಿ ಸೂಕ್ಷ್ಮನಾದ್ದರಿಂದ ಐಹಿಕ ಸುಖ ಭೋಗದ ಪ್ರಲೋಭನೆಯು ಅವನನ್ನು ಆಕರ್ಷಿಸುತ್ತದೆ. ಆಗ ಅವನು ತನ್ನ ಸ್ವರೂಪ ಸ್ಥಿತಿಯನ್ನು ಮರೆತು ಜಡವನ್ನು ಅನುಭೋಗಿಸಲು ಯತ್ನಿಸುತ್ತಾನೆ. ಹೀಗಿರುತ್ತಾ ಅವನಲ್ಲಿ ಸುಪ್ತವಾಗಿರುವ ಕೃಷ್ಣ ಪ್ರಜ್ಞೆಯನ್ನು ಎಚ್ಚರಿಸಲಾದಾಗ ಆತ ಮುಂದೆಂದೂ ಜಡದ ಸೇವೆಯಲ್ಲಿ ಉದ್ಯುಕ್ತನಾಗುವುದಿಲ್ಲ. ಬದಲಿಗೆ ಪ್ರಭು ಸೇವೆಯಲ್ಲಿ ನಿರತನಾಗುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ವ್ಯಕ್ತಿಯು ತನ್ನ ಸ್ವರೂಪ ಸ್ಥಿತಿಯನ್ನು ಮರೆತಾಗ ಐಹಿಕ ಪ್ರಕೃತಿಯ ಯಜಮಾನನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಈ ಅವಧಿಯಲ್ಲಿ ಕೂಡ ಅವನು ಪ್ರಭುವಿನ ದಾಸನೇ ಆಗಿರುತ್ತಾನೆ. ಆದರೆ ಅಂತಹ ದಾಸ್ಯವು ಷರತ್ತುಗಳಿಲ್ಲದ್ದೋ ಅಥವಾ ಕಲ್ಮಶ ಉಳ್ಳದ್ದೋ ಆಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇವಾಗ ನಮ್ಮ ಸ್ಥಾನ ಜೀವಿಯರ ಸ್ವರೂಪವೇ ಕೃಷ್ಣನ ದಾಸ. ನಾವು ಒಪ್ಕೊಳ್ಳಿಲ್ಲ ಅಂದ್ರೂ ಅದು ಸತ್ಯ ಅಲ್ವಾ. ಇವಾಗ ನಾವು ಆತ್ಮ ಅಲ್ವಾ. ಇವಾಗ ನಾನು ಒಪ್ಕೊಂಡ್ರು ಸಹ ನಾನು ದೇಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆತ್ಮನೇ ಅಲ್ವಾ. ಸೊ ಅದೇ ತರ ಇಲ್ಲಿ ಕೆಲವರು ಕೃಷ್ಣನ ದಾಸರು ತಾವು ಅಂತ ಹೇಳ್ಬಿಟ್ಟು ಒಪ್ಕೋತಾರೆ, ಕೆಲವರು ಒಪ್ಕೊಳೋದಿಲ್ಲ. ಆದ್ರೆ ನಿಜವಾದ ಅರ್ಥದಲ್ಲಿ ಪ್ರತಿಯೊಬ್ಬರು ಕೃಷ್ಣನ ದಾಸರೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ನಾವು ಅಕಸ್ಮಾತ್ ಕೃಷ್ಣನ ದಾಸರು ಅಂತ ನಾವು ಒಪ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ನಾವು ನಮ್ಮ ಪಾಪ ಕಾರ್ಯಗಳಿಂದ ನಾವು ನಮ್ಮನ್ನ ನಾವೇ ಹಾಳು ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಮ್ಗೆ ಭಗವದ್ಗೀತೆಯಲ್ಲಿ ನಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ಕೃಷ್ಣ ಅಲ್ವಾ. ಎಲ್ಲರೂ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಲ್ವಾ. ಸೊ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರ್ಗುನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ದಲೇ ಇರೋರ್ಗು ಏನ್ ವ್ಯತ್ಯಾಸ ಇದೆ? ಹರೇ ಕೃಷ್ಣ. ನಾವು ನೈವೇದ್ಯ ಇಷ್ಟವಾಗಿರೋದನ್ನ ಮಾಡಿ ಹೌದು, ನೈವೇದ್ಯ ಪ್ರಸಾದ ಮಾಡ್ತೀವಿ. ಅಂತ ಮಾಡ್ತೀವಿ. ಏನ್ ವ್ಯತ್ಯಾಸ ಆಗೋಯ್ತಲ್ಲಿ? ಏನ್ ವ್ಯತ್ಯಾಸ ಆಗೋಯ್ತಲ್ಲಿ? ಭಕ್ತಿಯಲ್ಲಿ ಮುಂದುವರಿ. ಭಕ್ತಿಯಲ್ಲಿ ಇಲ್ಲ ಭಕ್ತಿ ಇದೆ ಅಂತ ಅಲ್ಲ, ಓಕೆ ಅದೆಲ್ಲ ಇದೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಸೆಂಟೆನ್ಸ್ ಹೇಳ್ಬೇಕು ನೀವು. ಇವಾಗ ನಾವು ಅಡಿಗೆ ಮಾಡ್ತೀವಿ ಅಲ್ವಾ. ಸೊ ಬೇರೆಯವರು ಅಡಿಗೆ ಮಾಡ್ತಾರೆ. ಸೊ ಇವಾಗ ನಾವೇನ್ ಮಾಡ್ತಿದೀವಿ, ಎಕ್ಸ್ಟ್ರಾ ಭಗವಂತನಿಗೆ ಪ್ರಸಾದ ನಾವು ದೇವರಿಗೆ ಪ್ರಸಾದ ಅಂತ ಅರ್ಪಿಸ್ತೀವಿ. ದೇವರಿಗೆ ಪ್ರಸಾದ ಪ್ರಜ್ಞೆ ಇಂಪ್ರೂವ್ ಆಗುತ್ತೆ ಮಾತಾಜಿ. ಇಲ್ಲ ಪಾಪ ಇಲ್ಲ, ನಾವು ಪಾಪವನ್ನೇ ಊಟ ಮಾಡ್ದಂಗ ಆಗುತ್ತೆ. ಭಗವಂತನಿಗೆ ಅರ್ಪಿಸ್ತಲೇ ನಾವು ನಮ್ಮ ಸಂತೋಷಕ್ಕೋಸ್ಕರ ನಾವು ಸೇವಿಸಿದ್ರೆ ಏನಾಗುತ್ತೆ ಅಂತ ಕೃಷ್ಣ ಹೇಳಿದ್ದಾರೆ, ಪಾಪವನ್ನೇ ನೀವು ಊಟ ಮಾಡ್ತಾ ಇದ್ದೀರಾ, ಕಳ್ಳತನವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಅಲ್ವಾ. ಪಾಪವನ್ನ ನೀವು ಊಟ ಮಾಡ್ತಾ ಇದ್ದೀರಾ ಅಂತ. ಸೊ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಏನಾಗೋಯ್ತು, ನಾವಿಲ್ಲಿ ಪಾಪವನ್ನ ಊಟ ಮಾಡ್ತಾ ಇಲ್ಲ ಅಲ್ವಾ. ಯಾಕಂದ್ರೆ ಅದು ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದೀವಿ. ಸೊ ನೀವು ಅವಾಗಲೇ ಹೇಳಿರೋ ಹಾಗೇನೆ ಪ್ರಸಾದವನ್ನ ಸ್ವೀಕರಿಸಿದ ನಾವು ಭಕ್ತಿಯಲ್ಲಿ ನಾವು ಮುಂದುವರಿತೀವಿ ಅಲ್ವಾ. ಅಲ್ಲಿ ಏನಾದ್ರು ತುಂಬಾ ಏನಾದ್ರು ಕಷ್ಟದ್ದೇನಾದ್ರು ಅಲ್ಲಿ ಆಗ್ತಾ ಇದೆಯಾ? ಕಷ್ಟದ್ದೇನಾದ್ರು ಮಾಡ್ಬೇಕಾ? ಏನಿಲ್ಲ. ಯಾಕೆ ಕೃಷ್ಣನಿಗೆ ಅರ್ಪಿಸ್ಬೇಕು? ನಾನೇ ಕಷ್ಟಪಟ್ಟು ರೆಡಿ ಮಾಡಿದ್ದಪ್ಪ, ಬೆಳಗ್ಗೆ ನಮ್ಮ ಯಜಮಾನ್ರು ಹೋಗಿ ಅವ್ರು ದುಡ್ಕೊಂಡ್ ಬಂದ್ರು, ನಾನು ಅದನ್ನ ಬೇಯಿಸಿ ಇಟ್ಟಿದ್ದೀನಿ. ಅದ್ರಲ್ಲಿ ಏನ್ ಕೃಷ್ಣನ್ ಪಾತ್ರ ಇದೆ? ಭಗವಂತ ನೀವ್ ಅದನ್ನ ಒಪ್ಕೊಂಡಿದ ತಕ್ಷಣ ಏನಾಗತ್ತೆ, ಕೃಷ್ಣನೇ ಎಲ್ಲವನ್ನ ನಮ್ಗೆ ಕೊಡ್ತಾ ಇರೋದು. ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್ ಅಂತ ನಾವು ಅನ್ಕೊಂಡಿದ ತಕ್ಷಣ ನಾವು ನಮ್ಮ ಸ್ಥಾನ ಎಲ್ಲಿ ಬಂದ್ಬಿಡುತ್ತೆ? ಸೇವಕನ ಸ್ಥಾನ. ದಾಸರ ಆಗ್ಬಿಡ್ತೀವಿ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ದಾಸ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂಡ್ಬಿಟ್ರೆ ಏನಾಯ್ತು, ನಾವು ಅಲ್ಲಿ ಪಾಪವನ್ನ ಮಾಡ್ತಾ ಇಲ್ಲ. ಯಾರು ದಾಸ ಅಂತ ಒಪ್ಕೊಂತಾ ಇಲ್ವೋ ಅವ್ರೇ ಹಾಳಾಗ್ತಾ ಇದಾರೆ. ಅವ್ರು ಮಾಡುವಂತಹ ಕಾರ್ಯಗಳೆಲ್ಲ ಪಾಪ ಕಾರ್ಯಗಳಾಗ್ಬಿಡುತ್ತೆ. ಯಾಕಂದ್ರೆ ಕೃಷ್ಣನಿಗೋಸ್ಕರ ಮಾಡಿದಾಗ ಅಷ್ಟೇನೆ ಅದು ಅಕರ್ಮ ಆಗತ್ತೆ. ಕೃಷ್ಣನಿಗೆ ಅಲ್ದಲೆ ನಮ್ಗೋಸ್ಕರ ಮಾಡಿದ ತಕ್ಷಣನೇ, ನಮ್ಮ ಸಂತೋಷಕ್ಕೋಸ್ಕರ ಮಾಡಿದ ತಕ್ಷಣನೇ ಅದು ಅಕರ್ಮವೋ ವಿಕರ್ಮವೋ ಆಗ್ಬಿಡುತ್ತೆ. ಅದರ ಫಲವನ್ನ ನಾವು ಅನುಭವಿಸ್ಲೇಬೇಕು. ಸೊ ಭಗವಂತನಿಗೆ
ಪಾಪವೇ ಆಗ್ಲಿ ಪುಣ್ಯವೇ ಆಗ್ಲಿ ನಮ್ಮ ಅಕೌಂಟ್ ಅಲ್ಲಿ ಇದ್ರೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಮತ್ತೆ ಒಂದು ದೇಹವನ್ನ ಪಡ್ಕೊಂಡು ಈ ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸಿಕ್ಕಾಕೋಬೇಕು ಅಲ್ವಾ ನೋಡಿ. ಅದಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿ ಅವರು ಹೇಳ್ತಾ ಇದಾರೆ. ಸೊ ನಾವು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಯ್ತು, ನಾವು ಹಾಳಾಗ್ತಾ ಇದೀವಿ ಅಲ್ವಾ. ಸೊ ಭಾವಾರ್ಥದಲ್ಲಿ ಪ್ರಭುಪಾದ್ರೆ ಏನ್ ಹೇಳ್ತಾ ಇದಾರೆ, ಸೊ ಜೀವಿ ಅವರು ತನ್ನ ಸ್ವರೂಪ ಅಂದ್ರೆ ಜೀವಿಯರ ಸ್ವರೂಪವೇ ಕೃಷ್ಣರ ದಾಸ ಅನ್ನೋ ಒಂದು ನಿಜವನ್ನ ಮರ್ತು ಬಿಟ್ರೆ ಏನಾಗೋಗುತ್ತೆ, ಅವರು ಈ ಭೌತಿಕ ಪ್ರಪಂಚ ಇರೋದೇ ನನಗೋಸ್ಕರ, ಈ ಭೌತಿಕ ಸಂಪನ್ಮೂಲಗಳಿರೋದೇ ನನಗೋಸ್ಕರ, ನಾನೇ ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಅದನ್ನ ಅವನು ತನ್ನನ್ನು ತಾನು ಸಿದ್ಧಪಡಿಸ್ಕೊಂಡು ಹೋಗ್ತಾನೆ ಅಲ್ವಾ. ಅವನಿಗೆ ಇವಾಗ ಒಂದು ಮನೆ ಇದ್ರೆ ಸಾಲದು, ಇನ್ನ ಒಂದು ಮನೆ ಬೇಕು, ಯಾಕಂದ್ರೆ ಅವನೇ ಭೋಗ್ತಾ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲವನ್ನ ತಾನೇ ಅನುಭವಿಸ್ಬೇಕು ಅಂತ ಅಲ್ವಾ. ಆದ್ರೆ ನಮ್ಗೆ ಈಶೋಪನಿಷತ್ತಲ್ಲಿ ಏನನ್ನ ಹೇಳಿದ್ದಾರೆ, ಈಶೋಪನಿಷತ್ತಿನ ಮೊದಲನೇ ಶ್ಲೋಕ ಏನು? ಹರೇ ಕೃಷ್ಣ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯ ಜಗತ್. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೇನ ಭುಂಜೀತ ಮಾ ಘೃತ ತಸ್ಯ ಸ್ವಿದ್ದನಂ ಅಲ್ವಾ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಕಸ್ಯ ಸ್ವಿದ್ದನಂ. ಕೃಷ್ಣ. ಓಕೆ, ಸೊ ಇವಾಗ ಥ್ಯಾಂಕ್ ಯು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ನಾವ್ ಇವಾಗ ಇದೆಲ್ಲವೂ ಸಹ ಎಲ್ಲದರ ಪ್ರಭು ಭಗವಂತ ಅಲ್ವಾ. ಸೊ ಇವಾಗ ನಮ್ಗೆ ಏನ್ ಮಾಡಿದ್ದಾರೆ ಕೃಷ್ಣ, ನಮಗೆ ಅಂತ ಒಂದಿಷ್ಟು ಪಾಲನೆ ಇಟ್ಟಿದ್ದಾನೆ, ಅಷ್ಟನ್ನ ಮಾತ್ರ ನಾವು ಸ್ವೀಕರಿಸ್ಬೇಕು ಅಲ್ವಾ. ಸೊ ಸ್ವೀಕರಿಸದಲ್ಲೇ ಇದ್ರೆ ಏನಾಗುತ್ತೆ, ನಾವು ಬೇರೆಯವ್ರದೆಲ್ಲ ಕಬಳಿಸ್ಲಿಕ್ಕೆ ಹೋದ್ರೆ ಹೇಗೇನ್ ನಾವಲ್ಲಿ ಪಾಪ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಅದನ್ನ ನಮ್ಗೆ ಹೇಳ್ತಾ ಇದಾರೆ, ಇಲ್ಲೂ ಸಹ ನಮ್ಗೆ ಅದನ್ನೇ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ದೇವೋತ್ತಮ ಪರಮ ಪುರುಷನ ಸೇವೆ ಮಾಡುವುದು ತನ್ನ ಪರಮ ಕರ್ತವ್ಯವೆಲ್ಲವೆಂಬ ಆಲೋಚನೆಯು ಕೆಲವೊಮ್ಮೆ ಅವನನ್ನು ದಾರಿ ತಪ್ಪಿಸುತ್ತದೆ ಅಲ್ವಾ. ಇವಾಗ ನಾವ್ ಎಷ್ಟೊಂದ್ ಜನಕ್ಕೆ ಇವಾಗ ಬನ್ನಿ ನೀವು ಭಗವದ್ಗೀತೆ ಕ್ಲಾಸ್ಗೆ ಬನ್ನಿ ಅಂತಂದ್ರೆ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ನಮ್ಗೆ ಎಷ್ಟೊಂದು ಕೆಲಸಗಳಿದೆ ಗೊತ್ತಾ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ಅಂದ್ರೆ ಪರಮ ಸೇವೆ ಇದೆ ಅಂತ ಅರ್ಥ ಮಾಡ್ಕೋತಿಲ್ಲ ಅಲ್ವಾ. ಹೌದು, ನಮ್ಗೆ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಗೆ ಈ ದೇಹ ನೋಡ್ಕೊಳ್ಲಿಕ್ಕೆ ನಮ್ಗೆ ಸಮಯನೇ ಆಗ್ತಾ ಇಲ್ಲ. ಇನ್ನ ಒಂದ್ ಸ್ವಲ್ಪ 48 hours ಇದ್ರು ನಾವು ದೇಹವನ್ನೇ ನೋಡ್ಕೋತಾ ಇದ್ವಿ ಅಲ್ವಾ. ಇನ್ನ ಏನೇನೋ ಸ್ಪೆಷಲ್ ಮಾಡ್ಕೊಂಡು ಸ್ಪೆಷಲ್ ಡ್ರೆಸ್ ಮಾಡ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿ ಇನ್ನ ಏನೇನೋ ಮಾಡ್ಕೋತಾ ಇದ್ವಿ ನಾವು ಅಲ್ವಾ. ಎಷ್ಟು ಸಮಯ ಇದ್ರೂ ಸಾಲ್ತಾ ಇಲ್ಲ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ, ನಾವ್ ದೇಹನ ಆತ್ಮನ ಅಂತ ನಾವ್ ಯಾರು ಅಂತ ಅರ್ಥ ಆಗಿದ ತಕ್ಷಣನೇ ಅದಕ್ಕೆ ಅವರು ಬೆಲೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ. ಸೊ ಇವಾಗ ಹೌದು, ನಾವು ದೇಹದಲ್ಲಿ ವಾಸ ಮಾಡ್ತಾ ಇದೀವಿ, ದೇಹದ ಬಗ್ಗೆ ನಾವು ಕಾಳಜಿಯನ್ನ ತೋರಿಸ್ಬೇಕು, ಆದ್ರೆ ಎಷ್ಟು ತೋರಿಸ್ಬೇಕೋ ಅಷ್ಟನ್ನ ತೋರಿಸ್ಬೇಕು ಅಲ್ವಾ. ಈ ಒಂದು ಆತ್ಮವನ್ನ ಈ ದೇಹದಲ್ಲಿ ಇಟ್ಕೊಳ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳಜಿಯನ್ನ ನಾವು ದೇಹಕ್ಕೆ ನಾವು ತೋರಿಸ್ಬೇಕಾಗತ್ತೆ. ಸೊ ಅದಕ್ಕೆ ನಮ್ಗೆ ಇವಾಗ ಪರಮ ಕರ್ತವ್ಯ ಅಂದ್ರೆ ಏನು, ಹೌದು ಇವಾಗ ನಾನು ಗೃಹಿಣಿಯಾಗಿ ಅಥವಾ ತಾಯಿಯಾಗಿ ಹೆಂಡತಿಯಾಗಿ ಏನೆಲ್ಲ ಮಾಡ್ಬೇಕು ಆ ಕರ್ತವ್ಯ ಎಲ್ಲ ನಾನು ಮಾಡ್ಲೇಬೇಕು, ಅದ್ರಲ್ಲಿ ಚ್ಯುತಿ ತರಬಾರದು. ಆದ್ರೆ ಪರಮ ಕರ್ತವ್ಯ ಅಲ್ವಾ, ಪರಮ ಕರ್ತವ್ಯ ಅಂತಂದ್ರೆ ನಾವು ಭಕ್ತಿಯನ್ನ ಮಾಡೋದು ಅಲ್ವಾ. ಸೊ ಇವಾಗ ನಿಮ್ಗೆ ಏನಾದ್ರು ಚಾಯ್ಸ್ ಕೊಟ್ರೆ, ನಾನು ಇವಾಗ ಸ್ವಲ್ಪನೇ ಸಮಯ ಇದೆ ನಿಮ್ಗೆ ಇನ್ನ ಒಂದು 6 round ಚಾಂಟ್ ಮಾಡಿಲ್ಲ, ಮತ್ತೆ ನೀವು ಊಟನೂ ಮಾಡಿಲ್ಲ. ಸೊ ಅದ್ರಲ್ಲಿ ನೀವ್ ಯಾವ್ದು ಚೂಸ್ ಮಾಡ್ತೀರಾ, ಚಾಂಟ್ ಮಾಡೋದಾ ಅಥವಾ ಊಟ ಮಾಡೋದಾ? ಯಾಕೆ ಚಾಂಟಿಂಗ್ ಚೂಸ್ ಮಾಡ್ತೀವಿ, ಅಷ್ಟೇ ಟೈಮ್ ಇರೋದು ನಮ್ಗೆ. ಇವಾಗ ಊಟ ಮಾಡ್ಬೇಕು, ಇಲ್ಲ ಅಂದ್ರೆ ಚಾಂಟ್ ಮಾಡ್ಬೇಕು. ಅವಾಗ ಆಯ್ಕೆ ಎರಡೇ ಇರೋದ್ರಿಂದ ನಾವು ಹೇಳಿ ಮತ್ತೆ. ರುಚಿ ಗೊತ್ತಿದೆ ಚಾಂಟಿಂಗ್. ಅಯ್ಯೋ ಫಸ್ಟ್ ಊಟ ಮಾಡ್ಬಿಡೋಣಪ್ಪ, ಆಮೇಲೆ ಚಾಂಟಿಂಗ್ ನೋಡ್ಕೊಂಡಂತೆ ಹೆಂಗೋ ಮಾಡೋಣಂತೆ, ಅಥವಾ ನಾಳೆ ಮಾಡ್ಬಿಡೋಣ ಪೋಸ್ಟ್ಪೋನ್ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ವಾ. ಸೊ ಅದ್ರಲ್ಲಿ ಪರಮ ಕರ್ತವ್ಯ ಅಂತ ನಮ್ಗೆ ಗೊತ್ತಾದ್ರೆ ನಾವೇನ್ ಮಾಡ್ತೀವಿ, ಚಾಂಟಿಂಗ್ ನಾವು ಅದಕ್ಕೆ ಆದ್ಯತೆ ಕೊಡ್ತೀವಿ ಅಲ್ವಾ. ಅಲ್ವಾ ಮಾತಾಜಿ? ಮಾತಾಜಿ ಆತ್ಮದ ಆಹಾರ ಚಾಂಟಿಂಗ್ ಮಾತಾಜಿ. ಆತ್ಮದ ಊಟ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಮುಗಿಸ್ಬಿಡೋಣ ಅಂತ ಕೂತ್ಕೊಳ್ತೀವಿ. ಬಟ್ ನಾವಿನ್ನ ಅಂತ ಒಂದು ಪ್ರಜ್ಞೆಗೆ ಬಂದಿಲ್ವಲ್ಲ, ನಾವಿನ್ನ ದೇಹ ಪ್ರಜ್ಞೆಲಿ ಇರೋದ್ರಿಂದ ನಮ್ ಫಸ್ಟ್ ದೇಹಕ್ಕೆ ಮುತುವರ್ಜಿ ಅಲ್ವಾ, ಆಮೇಲೆ ನಾವು ಚಾಂಟಿಂಗ್ ಅಲ್ವಾ. ನಮ್ಮ ಆತ್ಮ ಸಂತೃಪ್ತಿ ಪಡ್ತಾ ಇದೆಯೋ, ಅದಕ್ಕೆ ಹೊಟ್ಟೆ ಹಸುವಾಗ್ತಿದೆಯೋ ಇಲ್ವೋ ನಾವ್ ಯೋಚನೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ಪರಮ ಕರ್ತವ್ಯ ಅಂತ ಏನು ಅಂದ್ರೆ ಭಗವಂತನಿಗೆ, ದೇವೋತ್ತಮ ಪರಮ ಪುರುಷನಿಗೆ ಸೇವೆ ಮಾಡುವಂಥದ್ದು ಅಲ್ವಾ. ಸೊ ನಮ್ಗೆ ಎಷ್ಟೊಂದ್ ಕೆಲಸ ಇರೋದ್ರಿಂದ ನಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ನಾನು ಇಷ್ಟೆಲ್ಲ ಕೆಲ್ಸಗಳು ಮಾಡ್ಬೇಕಲ್ವಾ, ಸೊ ಅದ್ರಲ್ಲಿ ನಾನು ಈ ಒಂದು ಭಕ್ತಿ ಮಾಡದ ಅಂತ ಅಲ್ವಾ. ನಮ್ಗೆ ಮನೇಲೂ ಬೈತಾರೆ. ಇವಾಗ ನಾನೇನಾದ್ರು ಅಡ್ಗೆ ಮಾಡ್ದಲೆ ನಾನು ಇಲ್ಲಿ ಕುತ್ಕೊಂಡು ಪಾಠ ಮಾಡ್ತಿದ್ರೆ, ಇಲ್ಲಿ ಮನೆಯವ್ರನ್ನ ನೋಡ್ಕೊಂಡಲೆ ನೀನ್ ಅಲ್ಲಿ ಹೋಗಿ ಪಾಠ ಮಾಡಿದ್ರೆ ಏನ್ ಪ್ರಯೋಜನ, ಭಗವಂತ ಒಪ್ತಾನ ಅಂತಾನೆ ನಮ್ಗೆ ಕೇಳ್ತಾರೆ ಅಲ್ವಾ. ಸೊ ನಮ್ಗೆ ಅದೇ ತರನೇ ಮನಸ್ಥಿತಿ ಇರೋದು. ನಮ್ಗೆ ಭಗವಂತನ ಪೂಜೆ ಮಾಡೋದು ನಮ್ಮ ಪರಮ ಕರ್ತವ್ಯ ಅಲ್ಲ ಅನ್ನೋ ಒಂದು ಆಲೋಚನೆ ನಮ್ಗೆ ಬರ್ತಾ ಇರುತ್ತೆ ಯಾವಾಗ್ಲೂ. ಅದು ದಾರಿ ತಪ್ಪಿಸ್ತಾ ಇರುತ್ತೆ ನಮ್ಗೆ ಈ ಒಂದು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಿಕ್ಕೆ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ, ಪರಮ ಪುರುಷನ ಸೇವೆ ಮಾಡುವುದರ ಜೊತೆಗೆ ಮಾಡಬೇಕಾದ ಬೇರೆ ಕೆಲಸಗಳು ಇರುತ್ತವೆಂಬುದು ಜೀವಿಯ ಆಲೋಚನೆ ಅಲ್ವಾ.
ಸೊ ನಾವೇನು ಅಲ್ಲಿ 3 ಹೊತ್ತು ಕುತ್ಕೊಂಡು ನಾವು ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಎಷ್ಟೊಂದು ಕೆಲಸ ಇದೆ, ದೇಹವನ್ನ ಪೋಷಣೆ ಮಾಡ್ಲೇಬೇಕು, ಮಿನಿಮಮ್ ನೋಡ್ಕೊಳ್ಳೇಬೇಕು ಅಲ್ವಾ. ಸೊ ಅದಕ್ಕೆ ನಮ್ಗೆ ನಾವು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನೋಡಿದ್ರು ಸಹ ಅರ್ಜುನನಿಗೆ ಕೃಷ್ಣ ಹೇಳಿದ್ದು, ನೀನು ನನ್ನ ಭಕ್ತಿ ಮಾಡು ಅಂತ ಹೇಳೇ ಇಲ್ಲ, ನನ್ನ ಸ್ಮರಣೆ ಮಾಡ್ತಾನೇ ಇರು ನೀನು ಅಂತ ಹೇಳಿಲ್ಲ ಅಲ್ವಾ. ನೀನು ಸ್ಮರಣೆ ಮಾಡ್ತಾ ಮಾಡ್ತಾ ನೀನು ಯುದ್ಧವನ್ನ ಮಾಡು ಅಂತ ಹೇಳಿದ್ರು ಅಲ್ವಾ. ಸೊ ಆ ಶ್ಲೋಕ ಯಾರಿಗಾದ್ರೂ ಬರುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಮಾಂ ಅನುಸ್ಮರ ಯುದ್ಧಚ ಅಂತ ಬರುತ್ತಲ್ವಾ ಆ ಶ್ಲೋಕ. ಮಾಂ ಅನುಸ್ಮರ ಯುದ್ಧಚ, ನನ್ನನ್ನ ಸ್ಮರಣೆ ಮಾಡ್ತಾನೆ ನೀನು ಯುದ್ಧ ಮಾಡು ಅಂತ. ಅಂದ್ರೆ ಇಲ್ಲಿ ಏನರ್ಥ, ನಾವು ಸಹ ನಮ್ಮ ಕರ್ತವ್ಯ ಏನಿದೆ, ಗೃಹಿಣಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡ್ತಾ ಮಾಡ್ತಾನೆ ನಾವು ಈ ಭಕ್ತಿಯನ್ನ ನಾವು ಮಾಡ್ಬೇಕಾಗತ್ತೆ. ಮತ್ತೆ ನಮ್ಗೆ ಭಕ್ತಿ ವಿನೋದ ಠಾಕೂರ್ ಅವರು ಏನನ್ನ ಹೇಳಿದ್ದಾರೆ, ನಮ್ಮ 24 ಗಂಟೆಗಳನ್ನ ನಾವು ಹೇಗೆ ಅದನ್ನ ಡಿವೈಡ್ ಮಾಡ್ಬೇಕು ಅಂತ ಹೇಳಿದ್ದಾರೆ ನಮ್ಗೆ. 8 ಗಂಟೆ ಸಾಧನೆ, 8 ಗಂಟೆ 8 ಗಂಟೆ ಶರೀರಕ್ಕೆ, 8 ಗಂಟೆ ಮನಸ್ಸಿಗೆ, 8 ಗಂಟೆ ಪೂಜೆಗೆ, ಭಕ್ತಿಗೆ. ಸೊ ಒಟ್ನಲ್ಲಿ ನಾವು 8 ಗಂಟೆಗೆ ನಾವ್ ಇವಾಗ ಸಾಧನೆ ಮಾಡ್ಲಿಕ್ಕೆ ಕೊಡ್ತಾ ಇದೀವಿ. ಆ ಸಮಯವನ್ನ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಗ್ತಾ ಇದೆಯಾ ನಮ್ಗೆ 8 ಅವರ್ಸ್? ಇಲ್ಲ ಎಲ್ಲರೂ ಇವತ್ತೇನೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಲ್ವಾ. ಇಲ್ಲ ಅಂತಂದ್ರೆ ನಾವು ಈ ಸಮಯವನ್ನ ವ್ಯರ್ಥ ಮಾಡ್ತಿದೀವಿ ಅಂತ ನೋಡ್ಕೊಂಡು ನಾವು ಆ ಸಮಯವನ್ನ ಭಕ್ತಿ ಮಾಡ್ಲಿಕ್ಕೆ ನಾವು ಕೊಡ್ಬೇಕಾಗತ್ತೆ ಅಲ್ವಾ. ಅವಾಗ್ಲೇನೆ ನಾವು ನಮ್ಮ ಆಚಾರ್ಯರು ಹಾಕಿಕೊಟ್ಟಿರೋ ಆದಿಲಿ ನಾವು ಮುಂದುವರಿಲಿಕ್ಕೆ ಮುಂದುವರಿತಿಲ್ಲ ಅಂತಂದ್ರೆ ನಾವು ಖಂಡಿತ ನಾವು ಈ ಒಂದು ಮಾನವ ಜನ್ಮವನ್ನ ನಾವು ಉಪಯೋಗಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಆದರೆ ಯಾವುದೇ ಸ್ಥಾನದಿಂದಲೂ ತಾನು ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಪರಮಪುರುಷನ ಸೇವಾ ಕಾರ್ಯಗಳನ್ನು ಮಾಡುತ್ತಲೇ ಇರುವನೆಂಬುದು ಇಂತಹ ಅವಿವೇಕಿಗೆ ಗೊತ್ತೇ ಆಗುವುದಿಲ್ಲ ಅಲ್ವಾ. ಸೊ ಇವಾಗ ನಾವು ದೇವೋತ್ತಮ ಪರಮಪುರುಷನ ಸೇವೆ ಮಾಡ್ತಾ ಇದೀವೋ ಇಲ್ವೋ, ಸೊ ನಮ್ಗೇನು ನಾವು ಪ್ರತ್ಯಕ್ಷವಾಗಿ ಮಾಡ್ಬೋದು, ಪರೋಕ್ಷವಾಗಿ ಮಾಡ್ಬೋದು. ಅದಂದ್ರೆ ಮಾಡ್ತಾನೆ ಇರ್ತೀವಿ ನಾವು. ಪ್ರತ್ಯಕ್ಷವಾಗಾದ್ರೂ ನಾವು ಭಗವಂತನ ಸೇವೆ ಮಾಡ್ತೀವಿ, ಅಥವಾ ಪರೋಕ್ಷವಾಗಾದ್ರೂ ನಾವು ಭಗವಂತನ ಸೇವೆನ ನಾವು ಮಾಡ್ತೀವಿ. ಆದ್ರೆ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವಿವೇಕಿಗೆ ಗೊತ್ತೇ ಆಗೋದಿಲ್ಲ. ಸೊ ವಾಸ್ತವವಾಗಿ ವ್ಯಕ್ತಿಯು ಪ್ರಭುವಿನ ಸೇವೆಯಲ್ಲಿ ನಿರತನಾಗಿದ್ದರೆ ಎಲ್ಲ ಬಗೆಯ ಅಮಂಗಳ ಕಾರ್ಯಗಳು ಅಂತಹ ವ್ಯಕ್ತಿಯ ಮೇಲೆ ತಮ್ಮ ಭಾರವನ್ನು ಹೇರುತ್ತದೆ. ಸೊ ನಾವೇನಾದ್ರೂ ಭಗವಂತನ ಮೇಲೆ ನಾವು ಭಗವಂತನ ಪೂಜೆಯಲ್ಲಿ ನಾವು ನಿರತರಾಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಾವೇನೇ ಕೆಲಸ ಮಾಡಿದ್ರು ಸಹ ನಮ್ಗೆ ಅದಕ್ಕೆ ನಮ್ಮ ಒಂದು ಅಕೌಂಟ್ಗೆ ಪಾಪ ಬಂದು ಬೀಳ್ತಾ ಹೋಗುತ್ತೆ ಅಲ್ವಾ. ಸೊ ಅಲ್ಲಿ ನಮ್ಗೆ ಅದನ್ನ ಅಮಂಗಳ ಕಾರ್ಯ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗತ್ತೆ. ನೋಡಿ ಇವಾಗ ನಾವು ಜಸ್ಟ್ ಭಗವಂತನಿಗೆ ನಾವು ಭೋಗ ರೆಡಿ ಮಾಡೋದು ಅದು ಮಂಗಳ ಕಾರ್ಯ ಅಲ್ವಾ. ಇವಾಗ ಅಕಸ್ಮಾತ್ ನಾವು ಭೋಗವನ್ನ ನಮಗೋಸ್ಕರ ನಾವು ರೆಡಿ ಮಾಡ್ಕೋತಿದೀವಿ ಅಂದ್ರೆ ಅದು ಅಮಂಗಳ ಕಾರ್ಯ ಆಗ್ಬಿಡುತ್ತೆ. ಯಾಕಂದ್ರೆ ನಾವಲ್ಲಿ ಪಾಪವನ್ನ ನಾವು ಅಲ್ಲಿ ನಮ್ಮ ಅಕೌಂಟ್ಗೆ ಸೇರಿಸ್ಕೊತಾ ಇದೀವಿ. ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡುವುದು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳ ಸ್ವರೂಪ ಸ್ಥಿತಿಯಾಗಿದೆ ಅಲ್ವಾ. ಸೊ ದೇವೋತ್ತಮ ಪರಮಪುರುಷ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡೋದು ನಮ್ದು ನಾವು ಆತ್ಮ ಆಗಿ ಅಲ್ವಾ, ನಮ್ಮ ಆ ಒಂದು ಸಹಜ ಸ್ವರೂಪವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಜೀವಿ ಸೂಕ್ಷ್ಮಾತಿ ಸೂಕ್ಷ್ಮನಾದ್ದರಿಂದ ಐಹಿಕ ಭೋಗದ ಪ್ರಲೋಭನೆಯು ಅವನನ್ನು ಆಕರ್ಷಿಸುತ್ತದೆ. ಸೊ ನಮ್ಗೆ ಇವಾಗ ನಾವು ಭಗವಂತನನ್ನ ನಾವು ಮರ್ತೋಗ್ಬಿಟ್ಟಿದೀವಿ ಅಲ್ವಾ. ಸೊ ನಾವು ಭಗವಂತನನ್ನ ಮರ್ತೋದಾಗ ನಾವ್ ಏನಾಗುತ್ತೆ, ಸೊ ನಾವು ಅಜ್ಞಾನದಲ್ಲಿ ಇರ್ತೀವಿ. ಅಜ್ಞಾನದಲ್ಲಿದ್ದಾಗ ನಾವು ನಮ್ಮನ್ನ ದೇಹ ಅಂತ ನಾವು ಗುರುತಿಸ್ಕೊಂತೀವಿ. ದೇಹ ಅಂತ ಗುರುತಿಸ್ಕೊಂಡಿದ ತಕ್ಷಣನೇ ನಮ್ಗೆ ಅಹಂಕಾರ ಮಮಕಾರ ಬರ್ಲಿಕ್ಕೆ ಶುರು ಆಗುತ್ತೆ. ಇದು ನಂದು, ಇವರೆಲ್ಲ ನನ್ನವರು, ಮತ್ತೆ ನನಗೆ ಅಂತ ಸಂಬಂಧಪಟ್ಟಿರೋದೆಲ್ಲನೂ ಸಹ ನಾನು ಅದನ್ನ ಅನುಭವಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಗೆ ಬಂದ್ಬಿಡುತ್ತೆ. ಸೊ ಆಗ ಅವನು ತನ್ನ ಸ್ವರೂಪ ಸ್ಥಿತಿಯನ್ನು ಮರೆತು ಜಡವನ್ನು ಅನುಭವಿಸಲು ಯತ್ನಿಸುತ್ತಾನೆ. ಹೀಗಿರುತ್ತಾ ಅವನಲ್ಲಿ ಸುಪ್ತವಾಗಿರುವ ಕೃಷ್ಣ ಪ್ರಜ್ಞೆಯನ್ನು ಎಚ್ಚರಿಸಲಾದಾಗ ಆತ ಮುಂದೆಯೂ ಜಡದ ಸೇವೆಯಲ್ಲಿ ಉದ್ಯುಕ್ತನಾಗುವುದಿಲ್ಲ ಅಲ್ವಾ. ಸೊ ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಪ್ರಸಾದ ಪಾಯ ಭಕ್ತಿ ಲತಾ ಬೀಜ ಅಲ್ವಾ. ನೋಡಿ ಯಾರು ಪುಣ್ಯವಂತರ ಅಷ್ಟೇನೆ, ನಾವು ಮೇಲ್ ಹೋಗ್ತೀವಿ ಪುಣ್ಯ ಮಾಡಿ, ಪಾಪ ಮಾಡಿದ್ರೆ ಕೆಳಗಡೆ ಬರ್ತೀವಿ, ಈ ತರ ನಾವು ಸುತ್ತಾಡ್ತಾನೆ ಇದೀವಿ ಅಲ್ವಾ. ಆದ್ರೆ ಯಾವಾಗಾದ್ರೂ ನಮ್ಗೆ ಈ ಒಂದು ಶುದ್ಧ ಭಕ್ತರ ಸಂಪರ್ಕ ಸಿಕ್ಕಾಗ ಕೋನ ಭಾಗ್ಯವಾನ ಜೀವ ಅಲ್ವಾ. ಯಾರಿಗಾದ್ರೂ ಇವಾಗ ನೋಡಿ ನಮ್ಗೆ ಪ್ರಭುಪಾದ ಸಂಪರ್ಕ ಸಿಕ್ಕಿದೆ, ಭಾಗ್ಯವಂತರು ನಾವು ಅಲ್ವಾ, ಭಾಗ್ಯವಾನ ಜೀವ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಎಲ್ಲರಲ್ಲೂ ಸಹ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಅದು ಮಲ್ಕೊಂಡಿದೆ ಅಲ್ಲ, ಸುಪ್ತವಾಗಿದೆ ಅದು. ಅದನ್ನ ಸ್ವಲ್ಪ ಇವಾಗ ಬೆಂಕಿ ಅಂದ್ರೆ ಅಲ್ಲಿ ನಿಮ್ಗೆ ಹೊಗೆ ಕಾಣಿಸ್ತಾ ಇದ್ರೆ ಅದು ಸ್ವಲ್ಪ ನೀವು ಫ್ಯಾನ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಬೆಂಕಿ ದುತ್ ಅಂತ ಹತ್ಕೊಂಡು ಉರಿಯುತ್ತೆ ಅಲ್ವಾ. ಸೊ ಅದೇ ತರ ನಮ್ಗೆ ಒಂದ್ ಸ್ವಲ್ಪ ಸಂಪರ್ಕಕ್ಕೆ ಸಿಕ್ಕಿದ್ರೆ ಸಾಕು, ನಾವು ಅವರ ಅಸೋಸಿಯೇಷನ್ ತಗೊಂಡ್ರೆ, ಶುದ್ಧ ಭಕ್ತರ ಅಸೋಸಿಯೇಷನ್ ತಗೊಂಡ್ರೆ ಏನಾಗುತ್ತೆ, ನಮ್ಮಲ್ಲಿ ಮಲ್ಕೊಂಡಿರುವಂತಹ ಕೃಷ್ಣ ಪ್ರಜ್ಞೆ ಅದು ಜಾಗೃತವಾಗೋಗುತ್ತೆ. ಮತ್ತೆ ನಾವು ಆ ಒಂದು ವೈಷ್ಣವರ ಸಂಘದಲ್ಲೇ ನಾವು
ಅಸೋಸಿಯೇಷನ್ ನಾವು ಮುಂದುವರ್ಕೊಂಡು ಹೋದ್ರೆ ಏನಾಗುತ್ತೆ, ನಾವು ಭಕ್ತಿಲಿ ನಾವು ಮುಂದುವರ್ಕೊಂಡು ನಾವು ಶಾಶ್ವತ ಸ್ಥಾನವನ್ನ ನಾವು ಪಡ್ಕೊಳ್ಲಿಕ್ಕೆ ಆಗತ್ತೆ. ನೋಡಿ, ಒನ್ಸ್ ನಾವೇನಾದ್ರೂ ಆ ಜಾಗೃತಿ ಬಂದ್ಬಿಟ್ರೆ ನಮ್ಗೆ ಯಾವತ್ತು ಈ ಜಡದ ಬಗ್ಗೆ ನಮ್ಗೆ ಮೋಹ ಬರೋದೇ ಇಲ್ಲ. ನಾವು ಈ ಜಡದ ಸೇವೆಯಲ್ಲಿ ನಮ್ಗೆ ನಿರತರಾಗ್ಬೇಕು ಅಂತ ನಮ್ಗೆ ಅನ್ಸೋದೇ ಇಲ್ಲ. ಬದಲಿಗೆ ಪ್ರಭುವಿನ ಸೇವೆಯಲ್ಲಿ ನಿರತನಾಗುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ, ವ್ಯಕ್ತಿಯು ತನ್ನ ಸ್ವರೂಪ ಸ್ಥಿತಿಯನ್ನು ಮರೆತಾಗ ಐಹಿಕ ಪ್ರಕೃತಿಯ ಯಜಮಾನನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅಲ್ವಾ. ಸೊ ನಮ್ಗೆ ಏನ್ ಹೇಳ್ತಾರೆ, ಸೊ ಈ ಭೌತಿಕ ಪ್ರಪಂಚದಲ್ಲಿ ನಾವು ಈ ಸಿಟಿಯಲ್ಲಿ ವಾಸ ಮಾಡ್ತಾ ಇದೀವಿ, ಮತ್ತೆ ಜೈಲ್ ಅಂತಾನೂ ಒಂದಿದೆ ಅಲ್ವಾ. ಸೊ ನಾವೇನಾದ್ರೂ ಈ ಒಂದು ಸಿಟಿಯ ನೀತಿ ನಿಯಮಗಳನ್ನ ನಾವು ಮೀರಿದ್ರೆ ಏನಾಗುತ್ತೆ, ನಾವ್ ಇವಾಗ ಟ್ರಾಫಿಕ್ ರೂಲ್ಸ್ ಅಥವಾ ಬೇರೆ ಏನೋ ಯಾರನ್ನಾದ್ರೂ ಕೊಲೆ ಮಾಡಿದ್ರೆ ಅಥವಾ ಏನೋ ಕಳ್ತನ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಏನಾಗುತ್ತೆ, ಈ ಒಂದು ರೂಲ್ಸ್ ಪ್ರಕಾರ ಮ್ಯೂಟ್ ಮಾಡ್ಕೊಳ್ಳಿ, ಶಿಕ್ಷೆ ಆಗ್ತದೆ ಮಾತಾಜಿ. ಇಲ್ಲ ಮೊಮ್ಮಗನ್ ನಾಚ್ತಾರೆ ಅಂತ ಅನ್ಸುತ್ತೆ. ಶಿಕ್ಷೆ ಆಗುತ್ತೆ ಅಂದ್ರೆ ನಮ್ಗೆ ಜೈಲಿಗೆ ಹಾಕ್ತಾರೆ ಅಲ್ವಾ. ಸೊ ನಮ್ಮ ಒಂದು ಅಪರಾಧದ ಅನುಗುಣವಾಗಿ ನಮ್ಗೆ ಶಿಕ್ಷೆ ದೊರೆಯುತ್ತೆ. ಅದ್ರಲ್ಲಿ ನಮ್ಗೆ ಜೈಲಿಗೂ ಸಹ ನಾವು ಹೋಗ್ಲಿಕ್ಕಾಗತ್ತೆ, ಅಂದ್ರೆ ಜೈಲಿಗೂ ಹೋಗೋ ತರ ಆಗತ್ತೆ ಅಲ್ವಾ. ಸೊ ಇವಾಗ ನಾವು ಮ್ಯೂಟ್ ಮಾಡ್ಕೊಳ್ಳಿ, ನೀವೇ ಮಾತನಾಡುವವರು ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನಾನು ಮ್ಯೂಟ್ ಮಾಡಿದೆ ಬಿಡಿ ಮಾತಾಜಿ. ಸೊ ಇವಾಗ ನಾವು ಜೈಲಲ್ಲಾದ್ರೂ ಇರ್ಬೇಕು, ಇಲ್ಲಾಂದ್ರೆ ಸಿಟಿಲಾದ್ರೂ ಇರ್ಬೇಕು. ಅವೆರಡು ಜಾಗ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಕ್ಕಾಗತ್ತ ನಮ್ಗೆ? ನಾನು ಯಾವುದೇ ಒಂದು ರೂಲ್ಸ್ ಅನ್ನು ಯಾವ್ದನ್ನು ನಾನು ಪಾಲಿಸೋದಿಲ್ಲ, ನಾನು ಸರ್ವತಂತ್ರ ಸ್ವತಂತ್ರ, ನಾನು ಸ್ವರಾಟ್ ಅಂತ ಅನ್ಕೊಂಡು ನಾವೆಲ್ಲಾದ್ರೂ ಹೋಗ್ಲಿಕ್ಕಾಗತ್ತಾ? ಆಗಲ್ಲ ಮಾತಾಜಿ, ಆಗಲ್ಲ. ಜೈಲಲ್ಲಾದ್ರೂ ಇರ್ಬೇಕು, ಇಲ್ಲಾಂದ್ರೆ ಇಲ್ಲಿ ಸಿಟಿಲಾದ್ರೂ ಇರ್ಬೇಕು. ಸೊ ನಾವು ಸಿಟಿಯಲ್ಲಿ ಇದ್ದಾಗ ನಾವು ಸಿಟಿಯ ರೂಲ್ಸ್ ರೆಗ್ಯುಲೇಷನ್ ನಾವು ಫಾಲೋ ಮಾಡ್ಬೇಕಾಗತ್ತೆ, ಜೈಲಲ್ಲಿ ಇದ್ದಾಗ ಜೈಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದಾದ್ರೂ ನಾವು ಮಾಡ್ಲೇಬೇಕಾಗತ್ತೆ. ನಾನು ಮಾಡಲ್ಲ ಅಂತ ಹೇಳಿ ನಾವು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಬುದ್ಧಿವಂತರಾದ್ರೆ ಅವ್ರು ಯಾವ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಲಿಕ್ಕೆ ಇಷ್ಟ ಪಡ್ತಾರೆ? ಸೇವಾ ಮನೋಭಾವ. ಬುದ್ಧಿವಂತರಾದವರು ಯಾವ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡ್ತಾರೆ? ಅಂದ್ರೆ ಅವರು ನಾನು ಜೈಲಿಗೆ ಹೋಗ್ತೀನಿ, ನಾನು ಪರವಾಗಿಲ್ಲ ಅಂತ ಅನ್ಕೋತಾರ, ಅಥವಾ ನಾನು ಸಿಟಿಯಲ್ಲೇ ಇರ್ತೀನಿ, ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾನು ಫಾಲೋ ಮಾಡ್ತೀನಿ ಅಂತ ಅನ್ಕೋತಾರ? ಸಿಟಿಲಿ ಇರ್ಲಿಕ್ಕೆ ಇಚ್ಛೆ ಪಡ್ತಾರೆ. ಅದೇ ತರನೇ ಇಲ್ಲೂ ಹೇಳ್ತಾ ಇದ್ದಾರೆ. ನಮ್ಗೆ ಯಾವಾಗ ನಮ್ಮ ಆ ಒಂದು ಕೃಷ್ಣ ಪ್ರಜ್ಞೆ ಒಂದು ಜಾಗೃತಿ ಆಗಿದ ತಕ್ಷಣನೇ ಸೊ ನಾವು ಏನು ಈ ಭೌತಿಕ ಪ್ರಪಂಚದ ಬಗ್ಗೆ ನಮ್ಗೆ ಅದನ್ನ ಅನುಭವಿಸ್ಬೇಕು ಅಂತ ಅನ್ಸೋದಿಲ್ಲ. ನಮ್ಗೆ ಭಗವಂತನ ಸೇವೆನ ನಾವು ಮಾಡ್ಬೇಕು ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಆ ಭೌತಿಕ ಪ್ರಪಂಚದ ಆ ಸಂಪನ್ಮೂಲಗಳನ್ನ ನಾವು ಅನುಭವಿಸ್ಲಿಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊತೀವಿ. ಈ ಅವಧಿಯಲ್ಲಿ ಕೂಡ ಅವನು ಪ್ರಭುವಿನ ದಾಸನೇ ಆಗಿರುತ್ತಾನೆ. ಆದ್ರೆ ಅಂತಹ ದಾಸ್ಯವು ಷರತ್ತುಗಳಲ್ಲದ್ದೋ ಅಥವಾ ಕಲ್ಮಶವುಳ್ಳದ್ದೋ ಆಗಿರುತ್ತದೆ ಅಲ್ವಾ. ನಾವು ಪ್ರತಿಯೊಂದನ್ನು ಸಹ ಭಗವಂತನೇ ಅಲ್ವಾ. ಎಲ್ಲವೂ ಭಗವಂತನ ಅಂಶ. ನಾವು ಯಾರಿಗೆ ಸೇವೆ ಮಾಡಿದ್ರು ಸಹ ನಾವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವು ಭಗವಂತನಿಗೆ ನಾವು ಸೇವೆ ಮಾಡ್ದಂಗೆ ಆಗತ್ತೆ. ಆದ್ರೆ ಅಲ್ಲಿ ಏನಾಗ್ತಿದೆ, ಅಲ್ಲಿ ಎಂತಹ ಭಾವ ಇದೆ ಅವರಲ್ಲಿ, ಯಾಕಂದ್ರೆ ಭಗವಂತ ಭಾವಗ್ರಾಹಿ ಜನಾರ್ದನ, ಅವ್ರು ನೋಡೋದೇ ನಮ್ಮ ಭಾವನೆಯನ್ನ ಅಲ್ವಾ. ಸೊ ಅಲ್ಲಿ ಅವರು ಭಗವಂತನ ಭಕ್ತಿ ಇಲ್ದಲೇ ಇರೋದ್ರಿಂದ ಸೊ ಅಲ್ಲಿ ಅವ್ರಿಗೆ ಅದರ ಅಂದ್ರೆ ಭಗವಂತನ ಆ ಒಂದು ಏನ್ ಹೇಳ್ತಾರೆ, ಕೃಪೆ ಅಥವಾ ಕರುಣೆ, ಅದ್ ಯಾವ್ದನ್ನು ಸಹ ಅವ್ರಿಗೆ ಸಿಗೋದಿಲ್ಲ. ಶ್ಲೋಕ 86 ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ಇದನ್ನ ನಾವ್ ಯಾವಾಗ್ಲೂ ಹೇಳ್ಕೋಬೇಕು. ಯಾಕಂದ್ರೆ ಹೌದು, ನಾವ್ ಯಾಕೆ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಹೇಳಿ? ಯಾಕಂದ್ರೆ ನಮ್ಗೆ ಭಗವಂತನಿಗೆ ಎಲ್ಲ ಗೊತ್ತು ಅಲ್ವಾ. ಸೊ ನನ್ಗೆ ಏನ್ ಬೇಕು, ನನ್ಗೆ ಏನ್ ಬೇಡ ಅಲ್ವಾ. ಭಗವಂತ ಅಂದ್ರೆ ಅವನಿಗೆ ನಾವು ನಂಬಿಟ್ರೆ ಅವನೇ ನಮ್ಮನ್ನ ನೋಡ್ಕೊಂಡು ಹೋಗ್ತಾನೆ ಅಲ್ವಾ. ಆದ್ರೂ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಯಾಕೆ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕು? ಹರೇ ಕೃಷ್ಣ. ಭವಬಂಧನೆಯಿಂದ ಬಿಡಿಸ್ಕೊಳೋದಕ್ಕೆ ಮಾತಾಜಿ. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ ಯಾಕೆ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕು? ನಮ್ಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ದಾಸರಾಗಬೇಕು. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ ಯಾಕೆ ಪ್ರಾರ್ಥನೆ ಮಾಡ್ಬೇಕು ನಾವು? ಭಗವಂತನ ಹತ್ರ ಹೆಲ್ಪ್ ಕೇಳಕ್ಕೆ ಮಾತಾಜಿ. ಮಾತಾಜಿ, ಭಗವಂತನ ಹತ್ರ ಸಹಾಯ ಕೇಳಕ್ಕೆ. ಸೊ ಭಗವಂತ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಅವ್ರು ನಾವು ಕೇಳಿಲ್ಲ ಅಂದ್ರೂ ಅವ್ರು ಏನ್ ಮಾಡ್ಬೇಕು ಅವ್ರು ಅದ್ ನಮ್ಗೆ ಮಾಡೇ ಮಾಡ್ತಾರೆ. ಯಾಕೆ ಮಾಡ್ಬೇಕು? ಮಾಡಿದಾಗ ಅವ್ರು ಜನ್ಮ ಬಿಟ್ಟು ಜನ ಮಾತಾಜಿ, ಈ ಜನ್ಮ ಬಿಟ್ಟು ಜನ ಬೇಡ, ಜನ್ಮ ಬಿಟ್ಟು ಜನ ಬೇಡ ಅನ್ನೋದಕ್ಕೆ ಮತ್ತೆ ಪ್ರಾರ್ಥನೆ. ಸದಾ ಸಂಪರ್ಕದಲ್ಲಿ ಇರ್ಲಿಕ್ಕೆ ಮಾತಾಜಿ. ಸದಾ ಸಂಪರ್ಕದಲ್ಲಿ ಇರ್ಲಿಕ್ಕೆ. ಸೊ ಇವಾಗ ಇಷ್ಟೆಲ್ಲ ಹೇಳಿದ್ರಲ್ಲೂ ಸಹ ಸರಿಯಾಗೇ ಇದೆ. ಆದ್ರೆ ಮುಖ್ಯವಾಗಿ ಪ್ರಾರ್ಥನೆಯನ್ನ ಯಾಕೆ ನಾವು ಮಾಡ್ಬೇಕು ಅಂತಂದ್ರೆ, ನಮ್ಮ ಸ್ಥಾನದ ಅರಿವು ನಮ್ಗೆ ಯಾವಾಗ್ಲೂ ಬರ್ತಾ ಇರ್ಬೇಕು. ಅದಕ್ಕೆ ನಮ್ಗೆ ಇವಾಗ ಇನಿಷಿಯೇಷನ್ ಆದ್ರೂ ಸಹ ನಮ್ಗೆ ಹೆಸರನ್ನ ನಮ್ಮ ಹೆಸರ ಜೊತೆ ದಾಸ ದಾಸಿ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ನಮ್ಗೆ ಜ್ಞಾಪಕ ಬರ್ತಾನೆ ಇರ್ಬೇಕು.
ಯಾಕಂದ್ರೆ ನಮ್ಮ ಮನಸ್ಸು ಯಾಕಂದ್ರೆ ಕಲ್ಮಶ ಇದೆ, ಅದು ಯಾವಾಗ್ಲೂ ಒಡೆಯನು ನಾನು ಒಡೆಯ ಎಲ್ಲವನ್ನ ಅನುಭವಿಸ್ಬೇಕು ಅಂತಾನೆ ಓಡಾಡ್ತಾ ಇರುತ್ತೆ, ಅದು ಹೋರಾಟ ಮಾಡ್ತಾ ಇರುತ್ತೆ ಅಲ್ವಾ. ಸೊ ನಾವ್ ಇವಾಗ ಪ್ರಾರ್ಥನೆ ಮಾಡಿದಾಗ ನೋಡಿ, ಇಲ್ಲಿ ಏನನ್ನ ಪ್ರಾರ್ಥನೆ ಮಾಡ್ತಾರೆ ಇವಾಗ ಮುಂದೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಇವಾಗ ನಮ್ಮ ಹೆಸರನ್ನ ಕೇಳಿಸ್ಕೊಂಡಾಗ ನಾನು ಒಡೆಯ ಅಲ್ಲ, ನನ್ ದಾಸಿ ಅಂತ ಹೇಳ್ಬಿಟ್ಟು ನಮ್ಗೆ ಜ್ಞಾಪಕ ಬರುತ್ತೆ. ಸೊ ಇಲ್ಲಿ ಶ್ಲೋಕ 86 ಹೇಳ್ತಾ ಇದಾರೆ, ಚೈತನ್ಯರ ದಾಸ ಮೂಯಿ ಚೈತನ್ಯರ ದಾಸ ಮೂಯಿ ತಾನ್ರ ದಾಸೇರ ದಾಸ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ. ಶಕುಂತಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಮುಯಿ ತಾರ ದಾಸೇರ ದಾಸ. ಚೈತನ್ಯರ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ದಾಸ ಸೇವಕ ಮೀ ನಾನು, ಚೈತನ್ಯನ ದಾಸ ಭಗವಾನ್ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ಭಗವಾನ್ ಚೈತನ್ಯರ ದಾಸ ನಾನು, ತಾರ ದಾಸೇರ ದಾಸ ಅವರ ದಾಸನ ದಾಸ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಜಯವಾಗ್ಲಿ ಅವರಿಗೆ. ನಾನು ಭಗವಾನ್ ಚೈತನ್ಯರ ದಾಸ, ಭಗವಾನ್ ಚೈತನ್ಯರ ದಾಸ ನಾನು, ಪ್ರಭು ಚೈತನ್ಯರ ದಾಸ ಅವರ ದಾಸರ ದಾಸ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಅಲ್ವಾ. ಇಲ್ಲಿ ಎಷ್ಟು ಚೆನ್ನಾಗಿ ನೋಡಿ, ಅವರು ಹಿರಿಯರು, ವಯಸ್ಸಲ್ಲಿ ಎಷ್ಟು ಹಿರಿಯರಾಗಿದ್ದಾರೆ, ಗುರು ಸಮಾನ ಇದ್ದಾರೆ, ಆದ್ರೂ ಸಹ ನೋಡಿ ಅವರ ಪ್ರಜ್ಞೆ ಯಾವ ತರ ಇದೆ, ಅವರ ಮನಸ್ಥಿತಿ ಯಾವ ತರ ಇದೆ ಅಲ್ವಾ. ನಾನು ಭಗವಾನ್ ಚೈತನ್ಯರ ದಾಸ, ನಾನು ಪ್ರಭು ಚೈತನ್ಯರ ದಾಸ, ಅವರ ದಾಸರ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ಇದನ್ನ ನಾವೆಲ್ಲರೂ ಸಹ ಹೇಳ್ಕೊಳ್ಳೋಣಂತೆ. ಸೊ ಎಲ್ಲರೂ ಸಹ ಹೇಳಿ, ಒಂದ್ ಲೈನ್ ಹೇಳ್ಕೊಡ್ತೀನಿ, ಅದಾದ್ಮೇಲೆ ಹೇಳಿ 3 ಸತಿ ಹೇಳೋಣಂತೆ. ಚೈತನ್ಯರ ದಾಸ ಮೂಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ನಾವೆಲ್ಲನೂ ಸಹ ಇದೇ ಮನಸ್ಥಿತಿಯಲ್ಲಿ ಯಾವಾಗ್ಲೂ ಇರ್ಬೇಕು ಅಲ್ವಾ. ನಮ್ಗೆ ನೋಡಿ ಕೃಷ್ಣ ಏನ್ ಹೇಳ್ತಾರೆ, ನನಗೆ ನೀವು ಶರಣಾಗಿ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅಲ್ವಾ. ಸೊ ನಮ್ಗೆ ಅದು ಹೇಗೆ ಶರಣಾಗೋದು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಅವರೇ ಬರ್ತಾ ಇದ್ದಾರೆ ಇಲ್ಲಿ ಅಲ್ವಾ. ನಾವು ಭಕ್ತನಾಗಿ ಬಂದು ಹೇಗೆ ಭಕ್ತಿಯನ್ನ ಮಾಡ್ಬೇಕು, ಕೃಷ್ಣನಿಗೆ ಹೇಗೆ ಶರಣಾಗ್ಬೇಕು, ಹೇಗೆ ಸೇವೆಯನ್ನ ಮಾಡ್ಬೇಕು ಅಂತ ನಮ್ಗೆ ತೋರಿಸ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೇನೆ ನಮ್ಗಿದು ಪ್ರಾಕ್ಟಿಕಲ್ ತರ ಭಾಗವತಮ್ಮು ಮತ್ತೆ ಈ ಚೈತನ್ಯ ಚರಿತಾಮೃತ. ಸೊ ನಮ್ಗೆ ಕೃಷ್ಣ ಏನ್ ಹೇಳ್ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ಅದರ ಒಂದು ಅಪ್ಲಿಕೇಶನ್ ಇದು ಅಲ್ವಾ. ಸೊ ಶ್ಲೋಕ 87, ಏತ ಬಲಿ ನಾಚೆ ಗಾಯ ಹುಂಕಾರ ಗಂಭೀರ, ಕ್ಷಣೇಕೆ ವಸೀಲ ಆಚಾರ್ಯ ಹೈಹಿ ಸುಸ್ಥಿರ. ರಾಜು ಪ್ರಭುಜಿ, ಶ್ವೇತಾ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಓದಿ. ಶ್ಲೋಕ 87, ಏತ ಬಾಲಿ ನಾಚೆ ಗಾಯ ಹುಂಕಾರ ಗಂಭೀರ, ಕ್ಷಣಕ್ಕೆ ವಸೀಲ ಆಚಾರ್ಯ ಹೈಕ ಸುಸ್ಥಿರ. ಏತ ಬಲಿ ಹೀಗೆನ್ನುತ್ತಾ ನಾಚೆ ನರ್ತಿಸುತ್ತಾರೆ, ಗಾಯ ಆಡುತ್ತಾರೆ, ಹುಂಕಾರ ಅಬ್ಬರಿಸುತ್ತಾರೆ, ಗಂಭೀರ ಮೌನ, ಕ್ಷಣಕ್ಕೆ ಮರುಕ್ಷಣವೇ, ವಸೀಲ ಕುಳಿತುಕೊಳ್ಳುತ್ತಾರೆ, ಆಚಾರ್ಯ ಅದ್ವೈತ ಆಚಾರ್ಯರು, ಐಹಿಕ ಸುಸ್ಥಿರ ತುಂಬಾ ತಾಳ್ಮೆಯಿಂದ. ಅನುವಾದ ಪ್ರಭುಪಾದವರಿದ್ದ ಪ್ರಭುಪಾದವರಿಗೆ ಜಯವಾಗಲಿ. ಹೀಗೆನ್ನುತ್ತಾ ಅದ್ವೈತ ಪ್ರಭುವರ್ಯರು ನರ್ತಿಸುತ್ತಾರೆ, ಗಟ್ಟಿಯಾಗಿ ಹಾಡುತ್ತಾರೆ, ಮರುಕ್ಷಣವೇ ಅವರು ಮೌನ ತಾಳಿ ಒಂದೆಡೆ ಕುಳಿತುಕೊಳ್ಳುತ್ತಾರೆ. ಹರೇ ಕೃಷ್ಣ ಮಾತ್ರ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಅಲ್ವಾ. ನೋಡಿ ಇವಾಗ ಅದ್ವೈತಾಚಾರ್ಯ ಏನ್ ಮಾಡ್ತಾ ಇದ್ದಾರೆ, ಇವಾಗ ನಮ್ಗೆ ಯಾರತ್ರಾದ್ರೂ ಇವಾಗ
ಇವಾಗ ನಮ್ಗೆ ಗೊತ್ತಿರೋರು ಯಾರಾದ್ರೂ ನಾವು ವರ್ಕ್ ಮಾಡೋ ಪ್ಲೇಸಿಗೆ ಬಂದಾಗ, ಇವಾಗ ನಮ್ಮ ಸ್ಥಾನ ಏನಾದ್ರು ತುಂಬಾ ಕೆಳಗಡೆ ಇದ್ರೆ ನಮ್ಗೆ ಅದನ್ನ ತೋರಿಸ್ಕೊಳ್ಲಿಕ್ಕೆ ನಾಚಿಕೆ ಆಗ್ತಿರುತ್ತೆ ಅಲ್ವಾ. ನಾವು ಮುಚ್ಚಿಟ್ಕೊಳ್ಲಿಕ್ಕೆ, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅಲ್ವಾ. ನಾನೇನಾದ್ರೂ ಆ ಒಂದು ಏನು ನಾವು ಮಾಡ್ತಾ ಇರೋ ಕೆಲಸ ಮಾಡ್ತಿರೋಂಥ ಜಾಗದಲ್ಲಿ ನಾನು ಒಡೆಯ ಆದ್ರೆ ನಾವು ತುಂಬಾ ಹೆಮ್ಮೆಯಿಂದ ನಾವು ತೋರಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ, ಎಲ್ಲರ ಹತ್ರ ಪ್ರದರ್ಶನ ಮಾಡ್ಕೊಳ್ಲಿಕ್ಕೆ ಅಲ್ವಾ. ಆದ್ರೆ ನೋಡಿ ಇಲ್ಲಿ ಅದ್ವೈತಾಚಾರ್ಯರು ಏನ್ ಮಾಡ್ತಾ ಇದಾರೆ, ನಾನು ಒಡೆಯ ಅಂತ ಹೇಳ್ಕೊತಿಲ್ಲ, ಅವರು ಕುಣಿತಾ ಇದ್ದಾರೆ. ಅವರು ಏನಂತ ಮಾಡ್ತಾ ಇದಾರೆ, ಅವರು ಅದ್ವೈತಾಚಾರ್ಯರು ನಾನು ಭಗವಂತನ ದಾಸ 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 ಅಂತ ಹೇಳ್ಬಿಟ್ಟು ನರ್ತನೆ ಮಾಡ್ತಾ ಇದ್ದಾರೆ. ಅವರು ಗಟ್ಟಿಯಾಗಿ ಹಾಡ್ತಾ ಇದ್ದಾರೆ ಅಲ್ವಾ. ಅದಾದ್ಮೇಲೆ ಅವರು ಮೌನ ಆಗಿ ಒಂದ್ ಕಡೆ ಕುತ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 88. ಭಕ್ತ ಅಭಿಮಾನ ಮೂಲ ಶ್ರೀ ಬಲರಾಮೆ ಜೈ ಭಾವೆ ಅನುಗತ ತಾಂದ್ರ ಅಂಶ ಘಾಣೆ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ ಹೇಳ್ತೀನಿ. ಶ್ಲೋಕ 88. ಭಕ್ತ ಅಭಿಮಾನ ಮೂಲ ಶ್ರೀ ಬಲರಾಮೆ ಜೈ ಭಾವೆ ಅನುಗತ ತಾಂದ್ರ ಅಂಶ ಘಾಣೆ. ಭಕ್ತ ಅಭಿಮಾನ, ತಾನು ಭಕ್ತನೆಂದು ಭಾವಿಸುವುದು, ಮೂಲ ಆಕರವು ಶ್ರೀ ಬಲರಾಮೆ ಪ್ರಭು ಬಲರಾಮನಲ್ಲಿ, ಸೇಯಿ ಭಾವೆ ಆ ಭಾವೋನ್ಮಾದದಲ್ಲಿ, ಅನುಗತ ಅನುಯಾಯಿಗಳು, ತಾಂದ್ರ ಮೇಲೆ ಏನು ಬಂತು, ತಾಂದ್ರ ಅಂಶ ಗಣೆ ಅವರ ಎಲ್ಲ ವಿಭಿನ್ನಾಂಶಗಳು. ಅನುವಾದ. ದಿಟದಲ್ಲಿ ಈ ದಾಸ್ಯ ಭಾವದ ಮೂಲ ಪ್ರಭು ಬಲರಾಮ. ಅವನನ್ನು ಅನುಕರಿಸುವ ಸ್ವಾಂಶ ವಿಸ್ತರಣೆಗಳೆಲ್ಲರೂ ಆ ದಾಸ್ಯದ ಭಾವೋನ್ಮಾದದಿಂದ ಪ್ರಭಾವಿತರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ನಾವೇನಾದ್ರೂ ತುಂಬಾ ಕಷ್ಟ ಪಡ್ತಿದ್ರೆ ನಮ್ಗೆ ಅನ್ಸುತ್ತಾ ಯಾಕೆ ನಮ್ ತಂದೆ ತಾಯಿಗಳು ನಮ್ಮನ್ನ ಹುಟ್ಟಿಸಿದ್ದಾರೆ ಅಂತ ಹೇಳ್ಬಿಟ್ಟು? ಅನ್ಸುತ್ತೆ ಮಾತಾಜಿ. ಅನ್ಸುತ್ತೆ ಮಾತಾಜಿ. ಇಲ್ಲ ಅನ್ಸುತ್ತೆ ಮಾತಾಜಿ. ಅವ್ರು ನಮ್ಗೆ ಕಷ್ಟ ಕೊಡ್ಲಿಕ್ಕೆ ಯಾಕೆ ಇಷ್ಟು ಹುಟ್ಟಿಸ್ಬೇಕಾಗಿತ್ತು ಅಂತ ಅನ್ಸುತ್ತಾ? ಅನ್ಸುತ್ತೆ ಮಾತಾಜಿ. ಇವಾಗ ನಮ್ಗೆ ಕೃಷ್ಣ ಇವಾಗ ನಮ್ಮನ್ನೆಲ್ಲ ಹುಟ್ಟಿಸಿದಾನೆ ಅಂತ ನಮ್ಗೆ ಗೊತ್ತಾಗಿದೆ ಅಲ್ವಾ. ಇವಾಗ ನಾವು ಕಷ್ಟ ಪಡ್ತಾ ಇದೀವಿ, ನಮ್ಗೆ ಅನ್ಸುತ್ತಾ ಅಯ್ಯೋ ಯಾಕಪ್ಪ ಹುಟ್ಟಿಸ್ಬೇಕಾಗಿತ್ತು, ಇಷ್ಟು ಕಷ್ಟ ಅನ್ಸಲ್ಲ. ಇವಾಗ ಏನಾಗುತ್ತೋ ಅದಕ್ಕೆಲ್ಲ ಒಂದ್ ಕಾರಣ ಇದೆ, ಅದಕ್ಕೆ ಈಗ ಅನಿಸ್ತಿಲ್ಲ. ಇವಾಗ ಅನ್ಸಲ್ಲ ಮಾತಾಜಿ. ಮುಂಚೆ ಯಾಕಾದ್ರೂ ಅಂದ್ರೆ ಏನಾದ್ರು ಅಂದ್ರೆ ಯಾಕೆ ಇವ್ರು ನಮ್ಗೆ ಹೆತ್ತಿದ್ದಾರೆ, ನಮ್ ಕಷ್ಟ ಕೊಡೋಕೆನೆ ಹೆತ್ತಿದ್ದಾರೆ ಅಂತರ ಅನ್ಸ್ತಾ ಇತ್ತು. ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮ್ಗೆ ಕೃಷ್ಣನೇ ಇಲ್ಲಿಗೆ ತಂದಿರುವಾಗ ಅವರು ಒಂದು ಇದು ಕಾರಣ ಅಷ್ಟೇ ಅವರು ಮಾತಾಜಿ. ಓಕೆ, ಹರಿ ಬೋಲ್ ಮಾತಾಜಿ. ಸೊ ಇವಾಗ ನಾವಿಲ್ಲಿ ಅರ್ಥ ಮಾಡ್ಕೊಳೋ ಹಾಗೇನೆ ಇವಾಗ ಇವಾಗ ನಮ್ಮ ಮಕ್ಕಳನ್ನ ನಾವು ಪಡ್ಕೊಂಡಿದೀವಿ ಅಲ್ವಾ. ನಾವು ಅವ್ರಿಗೆ ಕಷ್ಟ ಬರ್ಲಿ ಅಂತ ಹೇಳ್ಬಿಟ್ಟು ನಾವ್ ಯಾರಾದ್ರೂ ಮಕ್ಕಳನ್ನ ಮಾಡ್ಕೊಂಡಿದೀವ? ಇವ್ರು ಕಷ್ಟ ಪಡ್ಲಿ ಅಂತ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾವು ಮಕ್ಕಳು ಮಾಡ್ಕೊಂಡ್ವಾ? ಏನಕ್ ಮಾಡ್ಕೊಂಡ್ವಿ? ನಾವ್ ಏನಕ್ ಮಾಡ್ಕೊಂಡ್ವಿ? ನಮ್ ತರನೇ ಸುಖ ಅಲ್ಲ, ನಮ್ ಸುಖಕ್ಕಲ್ಲ, ಅವ್ರು ನಮ್ ತರನೇ ಸುಖ ಪಡ್ಲಿ ಅಂತಾನೆ ಅಲ್ವಾ. ನಾವ್ ಯಾರಾದ್ರೂ ಬಯಸ್ತೀವ ನನ್ ಮಗು ಕಷ್ಟ ಪಡ್ಲಿ ಅಂತ ಅಲ್ವಾ. ಅವ್ರ ಬಡತನ ಇದ್ರು ಸಹ ನನ್ನ ಮಗು ಮುಂದೆ ಚೆನ್ನಾಗಿರ್ಲಿ ಅಲ್ವಾ, ನನ್ಗಿನ್ನ ಅವನು 100 ಪಟ್ಟಷ್ಟು ಚೆನ್ನಾಗಿರ್ಲಿ ಅಂತಾನೆ ನಾವು ಬಯಸೋದು ಅಲ್ವಾ. ಅಂದ್ರೆ ಏನರ್ಥ, ಒಬ್ಬ ತಂದೆ ತಾಯಿ ತನ್ನ ಮಗು ಯಾವತ್ತೂ ಕಷ್ಟ ಪಡ್ಬೇಕು ಅಂತ ಅವರು ಇಚ್ಛೆ ಪಡೋದೇ ಇಲ್ಲ ಅಲ್ವಾ. ಇವಾಗ ಭಗವಂತನೂ ಅಷ್ಟೇ, ಇವಾಗ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದು ಇವ್ರಿಗೆಲ್ಲ ಚೆನ್ನಾಗ್ ಕಷ್ಟ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರು ಸೃಷ್ಟಿ ಮಾಡಿಲ್ಲ ಅಲ್ವಾ. ನಾನ್ ಇಷ್ಟೆಲ್ಲ ಅನುಭವಿಸ್ತಾ ಇದೀನಿ, ಎಲ್ಲವನ್ನ ಅನುಭವಿಸ್ತಾ ಇದೀನಿ, ಎಲ್ಲ ಇನ್ನ ಅಂದ್ರೆ ನನ್ನಿಂದ ಬರೋರೆಲ್ಲರೂ ಸಹ, ನನ್ನ ವಿಸ್ತರಣೆಗಳೆಲ್ಲರೂ ಸಹ ಚೆನ್ನಾಗಿ ಅನುಭವಿಸ್ಲಿ ಅನ್ನೋದೇ ಅವ್ರ ಆಸೆ ಅಲ್ವಾ. ಸೊ ಅದೇ ತರನೇ ಇವಾಗ ಫಸ್ಟ್ ವಿಸ್ತರಣೆ ಬರೋದು ಕೃಷ್ಣನ ಆ ಒಂದು ಇಚ್ಛೆಗೆ ಫಸ್ಟ್ ವಿಸ್ತರಣೆ ಬರೋದು ಬಲರಾಮ ಅಲ್ವಾ. ಆದ್ರೆ ಅವರ ಮೊದಲ ವಿಸ್ತರಣೆ ಆ ಒಂದು ಮನಸ್ಥಿತಿ ಯಾವ ತರ ಐತೆ ಅಂತಂದ್ರೆ, ಅವರು ದಾಸ್ಯ ನೋಡಿ, ಭಗವಂತ ನಂತರನೇ ಇವರೆಲ್ಲ ಎಂಜಾಯ್ ಮಾಡ್ಲಿ ಅಂತಾನೆ ಹುಟ್ಟಿಸ್ತಾರೆ. ಆದ್ರೆ ಬಲರಾಮನ ಮನಸ್ಥಿತಿ ಯಾವ ತರ ಇದೆ? ದಾಸಭಾವ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅದ್ ಯಾರು ಫಸ್ಟ್ ಬಂದಿದ್ದಾರೆ ಭಗವಂತನಿಂದ ವಿಸ್ತರಣೆ ಆಗಿ, ಅವರಲ್ಲೂ ಸಹ ದಾಸ್ಯ ಭಾವ ಇದೆ ಅಲ್ವಾ. ಸೊ ಕೃಷ್ಣನ ಸಂತೋಷಕ್ಕೋಸ್ಕರನೇ ಅವರು ಕ್ಷಣನೂ ಅವ್ರು ಕಾಯ್ತಾ ಇರ್ತಾರೆ. ಇವಾಗ ಹೇಗೆ ನಾವು ನೋಡಿರೋ ಹಾಗೇನೆ ಹನುಮಂತನೇ ಆಗ್ಲಿ ಗರುಡನೇ ಆಗ್ಲಿ ಅವ್ರ ತುದಿ ಕಾಲಲ್ಲಿ ಕಾಯ್ಕೊಂಡಿರ್ತಾರೆ. ಏನಾದ್ರೂ ನಮ್ಗೆ ಆದೇಶ ಕೊಡ್ತಾರಾ ಅಂತ ಕಾಯ್ತಾ ಇರ್ತಾರೆ ಹೊರತು ನನ್ಗೇನಾದ್ರೂ ಸಿಗುತ್ತಾ ನನ್ನ ಪ್ರಭುವಿಂದ, ನನ್ನ ಸಂತೋಷಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಅವ್ರು ಯಾವತ್ತೂ ಕಾಯೋದಿಲ್ಲ. ಅದೇ ತರನೇ ಬಲರಾಮ. ಇವಾಗ ಕೃಷ್ಣ ಆ ಪರಿಕರಗಳು ಅಂತ ನಾವ್ ಏನ್ ಹೇಳ್ತೀವಿ, ಪ್ಯಾರಾಫರ್ನೇಲಿಯಾಸ್ ಅಂತ ನಾವೇನ್ ಕರಿತೀವಿ, ಎಲ್ಲವೂ ಸಹ ಬಲರಾಮನೇ. ಸೊ ಕೃಷ್ಣ ಅಲ್ಲಿ ಒಂದ್ ಹೆಜ್ಜೆ ಇಡ್ತಿದ್ದಾನೆ ಅಂತಂದ್ರೆ ಏನೆಲ್ಲ ಬೇಕು ಕೃಷ್ಣನಿಗೆ ಅದೆಲ್ಲವನ್ನು ಬಲರಾಮ ಒದಗಿಸ್ತಾ ಹೋಗ್ತಾನೆ ಅಲ್ವಾ. ಈಗ ನಮ್ಗೆ ತುಂಬಾ ಬಿಸಿಲಿದೆ,
ಅಲ್ವಾ. ಆಗ ಬಲರಾಮ ಏನ್ ಮಾಡ್ತಾನೆ, ಅವನು ಆ ಕೃಷ್ಣನಿಗೆ ಸರಿ ಹೋಗುವಂತಹ ಒಂದು ವಾತಾವರಣವನ್ನ ಅಲ್ಲಿ ಕಲ್ಪಿಸ್ತಾನೆ. ಇವಾಗ ತುಂಬಾ ದೂರ ನಡಿಬೇಕು, ಅವಾಗ ಏನ್ ಮಾಡ್ತಾನೆ ಬಲರಾಮ ಆ ಒಂದು ಏರಿಯಾವನ್ನ ಅವನು ಶ್ರಿಂಕ್ ಮಾಡ್ಬಿಡ್ತಾನೆ. ಸೊ ಅದೇ ತರ ಬಲರಾಮನ ಕೆಲಸವೇ ದಾಸ್ಯತ್ವ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಬಲರಾಮ ಅವರು ಈವನ್ ದೇವಕಿಯ ಗರ್ಭದ ಒಳಗಡೆ ಅವರು ಕೃಷ್ಣ ಬರ್ಲಿಕ್ಕೆ ಮೊದಲು ಬಂದು ಅವರು ಅದನ್ನ ಶುಚಿ ಮಾಡಿ ಅಲ್ವಾ, ಆ ಒಂದು ಅಸುರಿ ಗರ್ಭ ಅಂತ ಮಾತಾಜಿ ಏನ್ ಹೇಳಿದ್ರು, ಆ ಅಸುರಿ ಗರ್ಭವನ್ನ ಅವರು ಶುಚಿ ಮಾಡಿ ಅವರು ಕೃಷ್ಣನಿಗೆ ಸರಿ ಹೋಗುವಂತಹ ಒಂದು ಪ್ರಶಸ್ತವಾಗಿರುವಂತಹ ಒಂದು ಜಾಗವಾಗಿ ಅವರು ಮಾಡಿ ಹೋದ್ರು ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾರೆ, ದಿಟದಲ್ಲಿ ಈ ದಾಸ್ಯ ಭಾವದ ಮೂಲ ಪ್ರಭು ಬಲರಾಮ, ಅವನನ್ನು ಅನುಸರಿಸುವ ಸ್ವ ಅಂಶ ವಿಸ್ತರಣೆಗಳೆಲ್ಲರೂ ಆ ಭಾವೋನ್ಮಾದದಿಂದ ಪ್ರಭಾವಿತರು. ನೋಡಿ, ಆ ಮೊದಲ ವಿಸ್ತರಣೆ ಏನಿದೆ, ಆ ಕೃಷ್ಣನ ಸಂತೋಷ ಏನಿತ್ತು ಎಲ್ಲರೂ ಎಂಜಾಯ್ ಮಾಡ್ಲಿ ಅಂತ, ಆದ್ರೆ ಬಲರಾಮನ ಒಂದು ಇಚ್ಛೆ ದಾಸ್ಯ. ಅದೇ ತರ ಅವನಿಂದ ಬಂದವರು ಎಲ್ಲರನ್ನೂ ಸಹ ಅದೇ ಒಂದು ಭಾವದಲ್ಲಿ ಇದ್ದಾರೆ, ಅವನಿಂದನೇ ಆ ಒಂದು ಭಾವದಿಂದನೇ ಅವರು ಪ್ರಭಾವಿತರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 89. ತಾಂದ್ರ ಅವತಾರ ಏಕಾ ಶ್ರೀ ಸಂಕರ್ಷಣ ಭಕ್ತ ಬಲಿ ಅಭಿಮಾನ ಕರೆ ಸರ್ವಕ್ಷಣ. ರತ್ನ ಮಾತಾಜಿ ಸಿಗ್ನಲ್ ಇದೆಯಾ? ಇದೇ ಮಾತಾಜಿ, ಓದ್ಲ ಮಾತಾಜಿ. ಓದಿ. ಅವತಾರ ಏಕಾ ಶ್ರೀ ಸಂಕರ್ಷಣ ಭಕ್ತ ಬಲಿ ಅಭಿಮಾನ ಕರೆ ಸರ್ವಕ್ಷಣ. ತಜ್ಞರ ಅವತಾರ, ಅವನ ಅವತಾರವು ಏಕ ಒಂದು, ಶ್ರೀ ಸಂಕರ್ಷಣ ಭಕ್ತ ಬಲೆ ಭಕ್ತನಾಗಿ ಅಭಿಮಾನ ಕಲ್ಪನೆ ಕರೆ ಮಾಡಿಕೊಳ್ಳುತ್ತಾನೆ. ಸರ್ವಕ್ಷಣ ಸದಾ ಕಾಲವು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಬಲರಾಮನ ಅವತಾರಗಳಲ್ಲಿ ಒಬ್ಬನಾದ ಸಂಕರ್ಷನು ತಾನು ಭಕ್ತನೆಂದೇ ಸರ್ವಕಾಲಕ್ಕೂ ಪರಿಭಾವಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನಮ್ಗೆ ಗೊತ್ತಿರೋ ಹಾಗೆ ಬಲರಾಮನಿಂದ ಮೊದಲ ಚತುರ್ವ್ಯೂಹ ಬಂದಿದೆ. ಆ ಮೊದಲ ಚತುರ್ವ್ಯೂಹದಲ್ಲಿ ಸಂಕರ್ಷಣ ಒಬ್ಬರು ಅಲ್ವಾ. ನೋಡಿ, ಅವರ ಮನಸ್ಥಿತಿ ಏನಿದೆ, ಅವರು ಸರ್ವಕಾಲಕ್ಕೂ ಸದಾ ನಾನು ಭಗವಂತನ ಭಕ್ತ ಅಂತ ಭಾವಿಸ್ತಾ ಇದ್ದಾರೆ. ನೋಡಿ, ಅವರು ಬೇರೆ ಯಾರು ಅಲ್ಲ, ಭಗವಂತನ ಸ್ವ ಅಂಶ ವಿಸ್ತರಣೆ. ಭಗವಂತನಿಗೆ ಎಷ್ಟೆಲ್ಲ ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಅವರ ಸ್ವ ಅಂಶ ವಿಸ್ತರಣೆಗಳಿಗೂ ಇದೆ. ಆದ್ರೂ ಸಹ ಅವರ ಮನಸ್ಥಿತಿ ಭಕ್ತ ಅಂದ್ರೆ ಭಕ್ತಿ ಸೇವೆ ಮಾಡದೆ, ಕೃಷ್ಣನ ಭಕ್ತಿ ಸೇವೆ ಮಾಡದೆ ನನ್ನ ಮನಸ್ಥಿತಿ ಅಂದ್ರೆ ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಅವರು ಭಾವಿಸ್ತಾರೆ. ಶ್ಲೋಕ 90. ತಾಂದ್ರ ಅವತಾರಾನ ಶ್ರೀಯುತ ಲಕ್ಷ್ಮಣ ಶ್ರೀರಾಮೇರ ದಾಸ್ಯ ತೀನ್ ಹೋ ಕೈಲ ಅನುಕ್ಷಣ. ಶ್ವೇತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ, ಓದಿ. ತಾರ ಅವತಾರಾನ ಶ್ರೀಯುತ ಲಕ್ಷ್ಮಣ ಶ್ರೀರಾಮೇರ ದಾಸ್ಯತಿ ಹೋ ಕೈಲ ಅನುಕ್ಷಣ. ತಾರ ಅವತಾರ, ಅವನ ಅವತಾರವು. ಆನ ಇನ್ನೊಂದು, ಶ್ರೀಯುತ ಸಕಲ ಸೌಂದರ್ಯ ಹಾಗೂ ವೈಭವಗಳೊಡನೆ. ಲಕ್ಷ್ಮಣ, ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣನು. ಶ್ರೀರಾಮೇರ, ಶ್ರೀರಾಮಚಂದ್ರ ಪ್ರಭುವಿನ. ದಾಸ್ಯ ಪರಿಚಾರಿಕೆ. ತೀಹೋ ಅವನು. ಕೈಲ ಮಾಡಿದನು. ಅನುಕ್ಷಣ ಪ್ರತಿ ನಿಮಿಷವೂ. ಅನುವಾದ ಬಲರಾಮನು ಇನ್ನೊಂದು ಅವತಾರ ಲಕ್ಷ್ಮಣ. ಮನೋಹರನು, ಸಕಲ ವೈಭವಗಳಿಗಿಂತ ಶೋಭಿತನೂ ಆದ ಇವನು ಸದಾ ಶ್ರೀರಾಮಚಂದ್ರನ ಸೇವೆಯಲ್ಲಿ ತನ್ಮಯರಾಗಿರ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಅಲ್ವಾ. ಇವಾಗ ನಿಮ್ಗೆ ಈ ತರ ಅನ್ಸಿದೆ ಯಾವಾಗಾದ್ರೂ, ಶ್ರೀರಾಮ ಅವನು ದೇವೋತ್ತಮ ಪರಮ ಪುರುಷ, ಅವನ್ಗೆ ಯಾರಾದ್ರೂ ಕಾವಲು ಕಾಯ್ಕೊಳ್ಲಿಕ್ಕೆ ಯಾರಾದ್ರೂ ಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಬೇಡ. ಬಟ್ ಇಲ್ಲಿ ನೋಡಿದ್ರೆ ಲಕ್ಷ್ಮಣ ನಮ್ಗೆ ಗೊತ್ತಿರೋ ಹಾಗೇನೆ 14 ವರ್ಷಗಳ ಕಾಲನೂ ಸಹ ಅವನು ಇವನ್ ಆಹಾರನೂ ತಿಂದಿಲ್ಲ ಅಂತ ಹೇಳ್ತಾರೆ. ಊಟ ಮಾಡ್ದಲೆ ಅವರು, ನಿದ್ರೆನೂ ಮಾಡ್ದಲೆ ಅವರು ಆ ಭಗವಂತನ ಸೇವೆಯನ್ನ ಅವರು ಮಾಡ್ತಾರೆ ಅಲ್ವಾ. ಸೊ ಯಾಕೆ ಆತರ, ಯಾಕೆ ಹೀಗೆ ಅಂದ್ರೆ ಸೇವಾ ಮನೋಭಾವನೆ, ದಾಸಭಾವ. ಇವಾಗ ಇಲ್ಲಿ ತುಂಬಾ ಸಂತೋಷ ಆಗೋದು ಯಾರಿಗೆ? ಲಕ್ಷ್ಮಣನಿಗ ರಾಮನ್ಗ? ಲಕ್ಷ್ಮಣನಿಗೆ ತುಂಬಾ ಸಂತೋಷ ಆಗೋದು ಅಲ್ವಾ. ಭಗವಂತನಿಗೆ ಅದ್ಯಾವುದು ಅಗತ್ಯ ಇಲ್ಲ. ಇವಾಗ ನಾವೇನೆಲ್ಲಾ ಮಾಡ್ತಾ ಇದೀವಿ ಅದ್ಯಾವುದೂ ಅಗತ್ಯ ಇಲ್ಲ ಅವ್ರಿಗೆ ಅಲ್ವಾ. ಅವ್ರು ನಮ್ಗೊಂದು ಅವಕಾಶ ಕೊಡ್ತಾ ಇದಾರೆ ಅಷ್ಟೇ. ಅವ್ರಿಗೆ ಒಂದು ನಮ್ಗೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತಿದ್ದಾರೆ. ಅವ್ರ ಆತ್ಮಾರಾಮ, ಅವ್ರಿಗೆ ಏನೂ ಬೇಕಾಗಿಲ್ಲ ಅಲ್ವಾ. ನಮ್ಗೆ ಅದನ್ನ ಲೆವೆಲ್ 1 ಅಲ್ಲಿ ನಮ್ಗೆ ಎಕ್ಸಾಂಪಲ್ ಏನ್ ಕೊಡ್ತಾರೆ, ತನ್ನ ತಂದೆ ತನ್ನ ಮಗುವಿಗೆ ದೊಡ್ಡ ಚಾಕ್ಲೇಟ್ ತಂದ್ಕೊಡ್ತಾರೆ, ಕ್ಯಾಡ್ಬರೀಸ್ ಡೈರಿ ಮಿಲ್ಕ್ ಅಲ್ವಾ. ತಂದ್ಕೊಟ್ಟಾಗ ಮಗು ಏನ್ ಮಾಡುತ್ತೆ, ಒಂದು ಚಿಕ್ಕ ಪೀಸನ್ನ ಅಪ್ಪನಿಗೆ ಕೊಡುತ್ತೆ ಅಲ್ವಾ. ಸೊ ಅವಾಗ ಅಪ್ಪನಿಗೆ ಏನಾಗುತ್ತೆ, ತುಂಬಾ ಸಂತೋಷ ಆಗತ್ತೆ
ಅಲ್ವಾ, ನನ್ನ ಮಗು ನನ್ನನ್ನ ನನಗೆ ಇಷ್ಟು ಪ್ರೀತಿ ಮಾಡ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅಂದ್ರೆ ಭಗವಂತ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇ ಆ ಪ್ರೀತಿಯನ್ನ ಅಷ್ಟೇ, ಬೇರೆ ಏನನ್ನೂ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಮ್ಮ ಯಾವುದೇ ಒಂದು ಸೇವೆಗಳು ಅವ್ರಿಗೆ ಬೇಕಾಗಿಲ್ಲ, ಆದ್ರೆ ಅವರು ನಮ್ಗೆ ಸಂತೋಷ ಆಗ್ಲಿ ಹೆಚ್ಚು ಅಂತ. ಇವಾಗ ನಾವು ನಮ್ಮ ಮಗುಗೆ ನಾವು ರೆಡಿ ಮಾಡ್ತೀವಿ ಅಲ್ವಾ, ನಮ್ಮ ಮಗುಗೆ ಎಷ್ಟೆಲ್ಲ ಅಲಂಕಾರ ಮಾಡ್ತೀವಿ ಅಲ್ವಾ, ಹೆಣ್ಮಕ್ಳಾದ್ರೆ ಇನ್ನ ಅಲಂಕಾರ ಮಾಡ್ತೀವಿ. ಅವಾಗ ತುಂಬಾ ಸಂತೋಷ ಆಗೋದು ನಮ್ಗ ಅಥವಾ ನಮ್ಮ ಮಗುವಿಗ? ತಾಯಿಗೆ ತಾಯಿಗೆ ತುಂಬಾ ಸಂತೋಷ ಅಲ್ವಾ. ತಾಯಿಗೆ ತುಂಬಾ ನೋಡಿ ನೋಡಿ ಸಂತೋಷ ಪಡ್ತಿರ್ತಾಳೆ. ಮಗುಗೇನು ಅರ್ಥನೇ ಆಗೋದಿಲ್ಲ. ಅಂದ್ರೆ ನನ್ ಬುದ್ಧಿ ಅಂದ್ರೆ ತುಂಬಾ ಬುದ್ಧಿ ಬಂದ್ಮೇಲೆ ಹೇಳ್ತಾ ಇಲ್ಲ, ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾವ್ ಎಷ್ಟು ಅಲಂಕಾರ ಮಾಡ್ತೀವಲ್ವಾ, ಒಂದೊಂದ್ ದಿವಸ ಒಂದೊಂದ್ ಬೊಟ್ಟಿಡೋದು ಏನೆಲ್ಲೋ ಮಾಡ್ತೀವಿ ಅಲ್ವಾ. ಅವಾಗ ತುಂಬಾ ಅಲಂಕಾರ ಆಗ್ತಿರೋದು ತಾಯಿಗೆ, ಮಗುವನ್ನ ನೋಡಿ ನೋಡಿ ಸಂತೋಷ ಪಡ್ತಾ ಇದ್ದಾಳೆ ಅಲ್ವಾ. ಅದೇ ತರನೇ ಭಕ್ತರಿಗೆ, ಭಗವಂತನಿಗೆ ಬೇಡ ಆದ್ರೆ ಭಕ್ತರು ಭಗವಂತನಿಗೆ ಸೇವೆ ಮಾಡಿ ಮಾಡಿ ಅವ್ರು ಸಂತೋಷ ಪಡ್ತಾ ಇದ್ದಾರೆ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ನಾವು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿ ಭಗವಂತ ನಮ್ಗೊಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಆ ಒಂದು ಭಗವಂತನಿಗೆ ಸೇವೆ ಮಾಡಿದಾಗ ನಮ್ಗೆ ಹೆಚ್ಚು ಹೆಚ್ಚು ಸಂತೋಷ ಸಿಗುತ್ತೆ. ಹೌದು, ಭಗವಂತನಿಗೂ ಸಂತೋಷ ಆಗುತ್ತೆ, ಆದ್ರೆ ಭಗವಂತನಿಗೆ ಹೆಚ್ಚು ಹೆಚ್ಚು ಸಂತೋಷ ಪಡೋರು ನಾವೇನೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಬಲರಾಮನ ಇನ್ನೊಂದು ಅವತಾರ ಲಕ್ಷ್ಮಣ ಅಲ್ವಾ. ಸೊ ಅವನು ಬರದೇ ಬೇಕಾಗಿರ್ಲಿಲ್ಲ, ಕಾಡಿಗೆ ಯಾಕೆ ಹೋಗ್ಬೇಕಾಗಿತ್ತು, ಅಷ್ಟು ಗೊತ್ತು ಅಲ್ಲಿ ಕಷ್ಟ ಕಾಡಲ್ಲಿ ಅಂತ, ಆದ್ರೂ ಸಹ ಅವನು ಹೋಗ್ತಾನೆ. ಯಾಕೆ ಹೋಗ್ತಾನೆ? ಅವನು ಎಂಜಾಯ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಲ್ವಾ, ಅಂದ್ರೆ ಹಗಲು ರಾತ್ರಿ ಅಲ್ವಾ, ಹೆಜ್ಜೆ ಹೆಜ್ಜೆಗೂ ಶ್ರೀರಾಮ ಮತ್ತೆ ಸೀತಾಮಾತೆಯ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮನೋಹರನು ಸಕಲ ವೈಭವಗಳಿಂದ ಶೋಭಿತನೂ ಆದ ಇವನು ಸದಾ ಅಲ್ವಾ, ಸದಾ ಅಂತ ಹೇಳ್ತಾ ಇದ್ದಾರೆ ನೋಡಿ, ಸದಾ ಅನುಕ್ಷಣ ಶ್ರೀರಾಮಚಂದ್ರನ ಸೇವೆಯಲ್ಲಿ ತನ್ಮಯನಾಗಿರುತ್ತಾನೆ. ಶ್ಲೋಕ 91. ಸಂಕರ್ಷಣ ಅವತಾರ ಕಾರಣಾಬ್ಧಿಶಾಯಿ ತಾನ್ಹಾರ ಹೃದಯೇ ಭಕ್ತ ಭಾವ ಅನುಯಾಯಿ. ಹರೇ ಕೃಷ್ಣ. ಪ್ರೇಮರಾಘವ್ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಸಂಕರ್ಷಣ ಅವತಾರ ಕಾರಣಾಬ್ಧಿ ತಾಯಿ ತಾಂಡ್ರ ಹೃದಯೇ ಭಕ್ತ ಭಾವ ಅನುಯಾಯಿ. ಸಂಕರ್ಷಣ ಅವತಾರ, ಸಂಕರ್ಷಣನ ಅವತಾರವು ಕಾರಣಾಬ್ಧಿಶಾಯಿ, ಕಾರಣ ಸಮುದ್ರದ ಮೇಲೆ ಪವಡಿಸಿರುವ ಭಗವಾನ್ ವಿಷ್ಣುವು. ತಾನ್ಹಾರ ಅವನ ಹೃದಯದಲ್ಲಿ ಭಕ್ತ ಭಾವ, ತಾನು ಭಕ್ತನೆಂಬ ಮನೋಭಾವವು. ಅನುಯಾಯಿ ಅದಕ್ಕನುಗುಣವಾಗಿ. ಅನುವಾದ: ಕಾರಣ ಸಮುದ್ರದ ಮೇಲೆ ಪವಡಿಸಿರುವ ವಿಷ್ಣುವು ಸಂಕರ್ಷಣನ ಅವತಾರ. ಅದಕ್ಕನುಗುಣವಾಗಿ ತಾನು ಭಕ್ತನೆಂಬ ಭಾವವು ಅವನ ಹೃದಯದಲ್ಲಿ ಸದಾ ಜಾಗೃತವಾಗಿದೆ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು ಅಲ್ವಾ. ಇವಾಗ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಯಾರನ್ನಾದ್ರೂ ಕೇಳಿದ್ರು ಸಹ ದೇವ್ರು ಯಾರು ಅಂತಂದ್ರೆ ಇವಾಗ ಅವರು ಏನು ವಿಷ್ಣುವನ್ನ ಹೇಳ್ತಾರೆ ಅಲ್ವಾ. ಸೊ ಅದು ನೋಡಿ, ಇಲ್ಲಿ ವಿಷ್ಣುವಿನ ಮನಸ್ಥಿತಿಯನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಕೃಷ್ಣನನ್ನ ದೇವ್ರು ಅಂತ ಒಪ್ಕೊಳ್ಲಿಕ್ಕೆ ತುಂಬಾ ಕಷ್ಟ. ಬೇಕಾದ್ರೆ ವಿಷ್ಣು, ಲಕ್ಷ್ಮೀ, ನಾರಾಯಣ ಅದನ್ನ ಬೇಗ ಒಪ್ಕೊಂಡ್ಬಿಡ್ತಾರೆ. ರಾಮ, ಸೀತಾ ಅವ್ರನ್ನ ಬೇಗ ಒಪ್ಕೋತಾರೆ. ಕೃಷ್ಣನನ್ನ ಒಪ್ಕೊಳ್ಲಿಕ್ಕೆ ತುಂಬಾ ಅಂದ್ರೆ ಜನ ಹಿಂಜರಿತಾರೆ. ಯಾಕಂದ್ರೆ ನಮಗ್ ನಾವು ಅವ್ರನ್ನ ವೈಭವೀಕರಿಸಿರೋದೇ ಕಳ್ಳ, ಮತ್ತೆ ಅವನ ಎಷ್ಟು ಮೋಸ ಮಾಡಿ ಕುರುಕ್ಷೇತ್ರ ಯುದ್ಧವನ್ನ ಗೆಲ್ಲಿಸ್ಬಿಟ್ಟ, ಆ ತರದೇ ನಮ್ಗೆ ಹೆಚ್ಚು ತಿಳಿಸಿಕೊಟ್ಟಿರೋದು ಅಲ್ವಾ. ಸೊ ಆದ್ರೆ ಲಕ್ಷ್ಮೀನಾರಾಯಣ ಒಪ್ಕೊಂಡ್ಬಿಡ್ತಾರೆ ನೋಡಿ. ಅವರು ನಮ್ಗೆ ಅಂದ್ರೆ ಏನು ಉನ್ನತ ಅಂದ್ರೆ ಶ್ರೇಷ್ಠ ದೇವರು ಅಂತ ನಾವು ಅನ್ಕೋತೀವಿ ಅಲ್ವಾ. ಆದ್ರೆ ನೋಡಿ, ಇಲ್ಲಿ ವಿಷ್ಣು ಅಂದ್ರೆ ಆ ಸಂಕರ್ಷದಿಂದ ಬಂದಿರುವಂತಹ ವಿಷ್ಣು, ಅವನಿಂದನೇ ಈ ಎಲ್ಲ ಭೌತಿಕ ಪ್ರಪಂಚ ಸೃಷ್ಟಿಯಾಗಿದೆ. ಆದ್ರೆ ಅವನ ಮನಸ್ಥಿತಿ ಯಾವ ತರ ಇದೆ? ಭಕ್ತಿ ಭಾವ ನೋಡಿ. ಕಾರಣ ಸಮುದ್ರದ ಮೇಲೆ ಪವಡಿಸಿರುವ ವಿಷ್ಣುವು ಸಂಕರ್ಷಣನ ಅವತಾರ. ಅದಕ್ಕನುಗುಣವಾಗಿ ತಾನು ಭಕ್ತನೆಂಬ ಭಾವವು ಅವನ ಹೃದಯದಲ್ಲಿ ಸದಾ ಜಾಗೃತವಾಗಿದೆ ನೋಡಿ. ಆ ವಿಷ್ಣುವು ಸಹ ಕೃಷ್ಣನ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ನಾವು ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಶ್ಲೋಕ 92. ತಾನ್ಹಾರ ಪ್ರಕಾಶ ಭೇದ ಅದ್ವೈತ ಆಚಾರ್ಯ ಕಾಯ ಮನೋವಾಕ್ಯೆ ತಾನ್ರ ಭಕ್ತಿ ಸದಾ ಕಾರ್ಯ. ಹರೇ ಕೃಷ್ಣ. ಸ್ತುತಿ ಮಾತಾಜಿ. ಮಾತಾಜಿ ನಾವು ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32 ಓದಿ. ಶ್ಲೋಕ 92. ಹರೇ ಕೃಷ್ಣ ಮಾತಾಜಿ. ತಾನ್ಹಾರ ಪ್ರಕಾಶ ಭೇದ ಅದ್ವೈತ ಆಚಾರ್ಯ ಕಾಯ ಮನೋವಾಕ್ಯ ತಾನ್ಹಾರ ಭಕ್ತಿ ಸದಾ ಕಾರ್ಯ. ತಾನ್ಹಾರ ಅವನ ಪ್ರಕಾಶ ಭೇದ ಪ್ರತ್ಯೇಕ ವಿಸ್ತರಣೆಯು ಅದ್ವೈತ ಆಚಾರ್ಯರ ಕಾಯ ಮನಃ ವಾಕ್ಯ ಕಾಯ ವಾಚ ಮನಸ. ತಾನ್ಹಾರ ಅವನ ಭಕ್ತಿ ಆರಾಧನೆ ಸದಾ ಯಾವಾಗಲೂ ಕಾರ್ಯ ವೃತ್ತಿ. ಅನುವಾದ: ಪ್ರಭುಪಾದರಿಗೆ ಜಯವಾಗಲಿ. ಅದ್ವೈತ ಆಚಾರ್ಯರು ವಿಷ್ಣುವಿನ ಪ್ರತ್ಯೇಕ ಅವತಾರ. ಅವರು ಸರ್ವಕಾಲಕ್ಕೂ ಕಾಯ ವಾಚ ಮನಸ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿರುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಅಲ್ವಾ.
ನೋಡಿ ನಮ್ಮ ಮನಸ್ಥಿತಿನೂ ಹಂಗೆ ಅಲ್ವಾ? ನಮ್ಗೆ ಇವಾಗ ಎಷ್ಟೊಂದ್ ಕೆಲಸ ಇದ್ದಾಗ ಅಡ್ಗೆ ಮನೆಯಲ್ಲೂ ಕೆಲಸ ಇರುತ್ತೆ, ಹೊರಗಡೆ ಕೆಲಸ ಇರುತ್ತೆ, ಹಾಲಲ್ಲೂ ಕೆಲಸ ಇರುತ್ತೆ, ಮಗು ನೋಡ್ಕೋಬೇಕು, ಇಷ್ಟೆಲ್ಲ ಇದ್ದಾಗ ಏನಾಗುತ್ತೆ ನಮ್ಗೆ? ಸೊ ನಮ್ಗೆ ಮನಸ್ಸು ಮಾತ್ರ ಎಲ್ಲಾ ಕಡೆ ಓಡಾಡ್ತಿರುತ್ತೆ ಅಲ್ವಾ? ಆದ್ರೆ ನಾವು ನಮ್ಮ ದೇಹದಿಂದ ನಾವು ಪ್ರತ್ಯೇಕಗೊಂಡು ನಾವು ಎಲ್ಲಾ ಕಡೆ ನಾವ್ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆದ್ರೆ ಭಗವಂತನಿಗೆ ಅದು ಸಾಧ್ಯ ಅಲ್ವಾ? ಇವಾಗ ಭಗವಂತ ಇವಾಗ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ತನ್ನನ್ನ ತಾನು ಅವನು ವಿಸ್ತರಿಸ್ಕೊತಾನೆ ಅಲ್ವಾ? ನಾನು ಇವಾಗ ಅಡಿಗೆ ಮನೆಗೆ ಹೋದಾಗ ನಾನು ಅಡಿಗೆ ಮನೆ ಕೆಲಸನೇ ಮಾಡ್ಲಿಕ್ಕೆ ಸಾಧ್ಯ, ನನ್ನಲ್ಲಿ ಬೇರೆ ಏನೋ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅಂದ್ರೆ ಇಲ್ಲಿ ಏನರ್ಥ, ಭಗವಂತ ಇವಾಗ ತಮ್ಮನ್ನ ತಾವು ವಿಸ್ತರಿಸ್ಕೊಂಡಾಗ ಇವಾಗ ವಿಷ್ಣುವಾಗಿ ವಿಸ್ತರಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ವಿಷ್ಣುವಿನಿಂದ ಪ್ರತ್ಯೇಕವಾಗಿ ಇಲ್ಲಿ ಅದ್ವೈತಾಚಾರ್ಯರು ಬಂದಿದ್ದಾರೆ. ಸೊ ಅವ್ರು ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅವರು ಯಾವಾಗ್ಲೂ ಸಹ ಕಾಯ ವಾಚ ಮನಸ್ಸ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಇವಾಗ ವಿಷ್ಣುನೇ ಭಗವಂತನಲ್ಲಿ ಆ ಭಕ್ತಿ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅಂದ್ಮೇಲೆ ಆ ವಿಷ್ಣುವಿನಿಂದ ಪ್ರತ್ಯೇಕಗೊಂಡಂತಹ ಅದ್ವೈತಾಚಾರ್ಯರ ಅವರ ಮನಸ್ಥಿತಿ ಯಾವ ತರ ಇದೆ, ಅವರು ಸಹ ಅದರಿಂದ ಪ್ರಭಾವಿತರಾಗಿದ್ದಾರೆ ಅಲ್ವಾ? ಅವ್ರೂ ಸಹ ಆ ಒಂದು ಭಕ್ತಿ ಭಾವದಲ್ಲೇನೆ ಅವರು ಇದ್ದಾರೆ. ಶ್ಲೋಕ 93. ವಾಕ್ಯೇಕ ಹೇ ಮುಯಿ ಚೈತನ್ಯರ ಅನುಚರ ಮುಯಿ ತಾನ್ರ ಭಕ್ತ ಮನೆ ಭಾವೆ ನಿರಂತರ. ಪ್ರವೀಣ ಏನ್ ಮಾತಾಜಿ ಓದಿ. ಓದ್ಲ ಮಾತಾಜಿ, ಇನ್ನು 15 ದಿನ ಓದಕ್ಕಾಗಲ್ಲ. ಪ್ರವೀಣ ಏನ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 93. ವಾಕ್ಯೇ ಕಹೇ ಮುಯಿ ಚೈತನ್ಯರ ಅನುಚರ ಮುಯಿ ತಾಂಗ್ರ ಭಕ್ತ ಮನೆ ಭಾವೆ ನಿರಂತರ. ವಾಕ್ಯ ಮಾತಿನಿಂದ, ಕಹೆ ಅವರು ಹೇಳುತ್ತಾರೆ, ಮುಯಿ ನಾನು, ಚೈತನ್ಯರ ಅನುಚರ ಭಗವಾನ್ ಶ್ರೀ ಚೈತನ್ಯರ ಅನುಯಾಯಿ ಆಗಿದ್ದೇನೆ. ಮುಯಿ ನಾನು, ತಾಂಗ್ರ ಅವರ ಭಕ್ತ ಸೇವಕ, ಮನೆ ಅವರ ಮನಸ್ಸಿನಲ್ಲಿ, ಭಾವೆ ಈ ಮನಸ್ಥಿತಿಯಲ್ಲಿ, ನಿರಂತರ ಸರ್ವಕಾಲಕ್ಕೂ. ಅನುವಾದ: ನಾನು ಭಗವಾನ್ ಚೈತನ್ಯರ ದಾಸ ಎಂದು ಅವರು ಬಾಯಾರೆ ಘೋಷಿಸುತ್ತಾರೆ, ಹಾಗೆಯೇ ಮನಸಾರೆ ನಾನು ಚೈತನ್ಯರ ಭಕ್ತ ಎಂದು ಸದಾ ಚಿಂತಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕೃಷ್ಣ ಅಲ್ವಾ? ನೋಡಿ ಇಲ್ಲಿ ದ್ವಂದ್ವತೆ ಅನ್ನೋದು ಇಲ್ಲ ಅಲ್ವಾ? ನಮ್ಗೆ ಇವಾಗ ದ್ವಂದ್ವತೆ ಇರೋದಕ್ಕೆ ನಮ್ಗೆ ತುಂಬಾ ಕಷ್ಟ ದುಃಖ ಅಲ್ವಾ? ನಮ್ಗೆ ಇವಾಗ ಏನ್ ಹೇಳ್ತಾರೆ, ನಮ್ಗೆ ತಲೆಯನ್ನ ನಾವು ದಿಂಬಿಗೆ ಹಿಂಗೆ ಟಚ್ ಮಾಡಿದ ತಕ್ಷಣ ನಮ್ಗೆ ನಿದ್ದೆ ಬರ್ಬೇಕು, ನಮ್ಗೆ ಏನು ಯೋಚನೆಗಳು ಬರಬಾರ್ದು. ಆದ್ರೆ ನಾವ್ ಇವಾಗ ದ್ವಂದ್ವ ಸ್ಥಿತಿಲಿ ನಾವು ಬದುಕ್ತಾ ಇದೀವಿ ಅಲ್ವಾ? ಮುಂದೊಂದು ಹಿಂದೊಂದು, ಒಳಗೊಂದು ಹೊರಗೊಂದು ತರ ಅಲ್ವಾ? ಸೊ ಬೇರೆಯವ್ರನ್ನ ಹೊಗಳ್ತೀವಿ, ಮನ್ಸಲ್ಲಿ ನಾವು ಅವ್ರನ್ನ ಬೈಕೋತಾ ಇರ್ತೀವಿ ಅಲ್ವಾ? ಆದ್ರೆ ನೋಡಿ ಇಲ್ಲಿ ಅದ್ವೈತಾಚಾರ್ಯರ ಮನಸ್ಥಿತಿನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಭಗವಾನ್ ಚೈತನ್ಯರ ದಾಸ ಅಂತ ಹೇಳ್ಬಿಟ್ಟು ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ಅವರು ಮನಸಾರೆ ಹೇಳ್ತಾ ಇದ್ದಾರೆ, ನಾನು ಚೈತನ್ಯರ ದಾಸ, ಚೈತನ್ಯರ ದಾಸ, ಚೈತನ್ಯರ ದಾಸ ಅಂತ ಹೇಳ್ಬಿಟ್ಟು ಅವರು 4 ಬಾರಿ ಅವರು ಹೇಳ್ತಾ ಇರ್ತಾರೆ. ಮತ್ತೆ ಅದೇ ತರ ಅವರು ಚಿಂತನೆ ಮಾಡ್ತಾ ಇರ್ತಾರೆ ಕೂಡ. ಅವ್ರು ಯಾವಾಗ್ಲೂ ನಾನು ಒಡೆಯನಾಗ್ಬೇಕು ಅಂತ ಅವರು ಚಿಂತೆ ಮಾಡೋದಿಲ್ಲ. ಶ್ಲೋಕ 94. ಜಲ ತುಳಸಿ ದಿಯ ಕರೆ ಕಾಯಾತ ಸೇವನಾ ಭಕ್ತಿ ಪ್ರಚಾರಿಯ ಸಭಾ ತಾರಿಲ ಭುವನ. ಹರೇ ಕೃಷ್ಣ. ಓದ್ಲ ಮಾತಾಜಿ ಉಮಾದೇವಿ. ಉಮಾದೇವಿ ಮಾತಾಜಿಯಾ? ಓದ್ಲ ಮಾತಾಜಿ, ನಾನು 15 ದಿನ ಓದಕ್ಕಾಗಲ್ಲ. ಉಮಾದೇವಿ ಅಲ್ಲ? ಹ್ಞೂ ಮಾತಾಜಿ, ಉಮಾದೇವಿನೇ. ಓದಿ. ಶ್ಲೋಕ 94. ಜಲ ತುಳಸಿ ದಿಯ ಕರೆ ಕಾಯತೆ ಸೇವನಾ ಭಕ್ತಿ ಪ್ರಚಾರಿಯ ಸಭ ತಾರಲ ಭುವನ. ಜಲ ತುಳಸಿ, ಗಂಗಾ ಜಲ ಹಾಗೂ ತುಳಸಿ ದಳಗಳು, ದಿಯ ಎರಡನ್ನು ಒಟ್ಟಿಗೆ ಅರ್ಪಿಸುತ್ತಾ ಕರೆ ಮಾಡುತ್ತಾರೆ. ಕಾಯತೆ ದೇಹದಿಂದ, ಸೇವರ ಪೂಜೆ, ಭಕ್ತಿ ಸೇವಾ ಪದ್ಧತಿ, ಪ್ರಚಾರಿಯ ಬೋಧನೆ, ಸಭಾ ಎಲ್ಲ, ತಾರಿಲ ಉದ್ಧರಿಸಿದರು, ಭುವನ ಬ್ರಹ್ಮಾಂಡವನ್ನು. ಅನುವಾದ: ಅದ್ವೈತರನ್ನು ತಮ್ಮ ತನುವನ್ನು ಬಳಸಿ ಗಂಗಾಜಲ ಹಾಗೂ ತುಳಸಿ ದಳಗಳನ್ನು ಅರ್ಪಿಸುವುದರ ಮೂಲಕ ಪ್ರಭುವನ್ನು ಪೂಜಿಸಿದರು. ಹಾಗೆಯೇ ಭಕ್ತಿ ಸೇವೆಯ ಪದ್ಧತಿಯನ್ನು ಪ್ರಚಾರ ಮಾಡಿ ಇಡೀ ಬ್ರಹ್ಮಾಂಡವನ್ನು ಉದ್ಧರಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇವಾಗ ಅದ್ವೈತಾಚಾರ್ಯರು ಏನಕ್ಕೆ ಪೂಜೆ ಮಾಡ್ತಾರೆ? ಅವರು ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಾರೆ. ಹೇಗೆ ಪೂಜೆ ಮಾಡ್ತಾರೆ? ಅವರು ಗಂಗಾಜಲ ಮತ್ತೆ ತುಳಸಿ ದಳವನ್ನ ಅರ್ಪಿಸ್ತಾರೆ. ಅದಾದ್ಮೇಲೆ ಅವರು ಹೂಂಕರಿಸ್ತಾರೆ ಅಲ್ವಾ? ಅಂದ್ರೆ ಈ ಒಂದು ಪತಿತರನ್ನ ನೀವು ರಕ್ಷಣೆ ಮಾಡ್ಲಿಕ್ಕೆ ನೀನೇ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಭಗವಂತನನ್ನ ಅವರು ಗಟ್ಟಿಯಾಗಿ ಕೂಗ್ತಾರೆ ಅಲ್ವಾ? ದೊಡ್ಡ ದನಿಯಲ್ಲಿ ಹೂಂಕರಿಸ್ತಾರೆ ಅವರು, ಭಗವಂತ ನೀನೇ ಬಾ ಭೂಮಿಗೆ ಅಂತ ಹೇಳ್ಬಿಟ್ಟು ಅಲ್ವಾ?
ಸೊ ನಮ್ಗೆ ಈ ಒಂದು ಅನುವಾದವನ್ನ ನಾವು ಓದಿದ್ರೆ ನಮ್ಗೆ ಯಾವ ಒಂದು ಶ್ಲೋಕ ಜ್ಞಾಪಕ ಬರುತ್ತೆ? ಹರೇ ಕೃಷ್ಣ. ಹರೇ ಕೃಷ್ಣ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿ ಪ್ರಯಚ್ಛತಿ ತದಹಂ ಭಕ್ತಿ ಉಪರತಂ ಅಶ್ನಾಮಿ ಪ್ರಯತಾತ್ಮನಃ. ಅಲ್ಲ ನೋಡಿ, ಭಗವಂತ ಬಾಯಿಗೆ ಸುಮ್ನೆ ಅಂದ್ರೆ ನಾನು ಹೇಳೋಣ ಅಂತ ಹೇಳ್ಬಿಟ್ಟು ಹೇಳಿಲ್ಲ ನೋಡಿ. ಇಲ್ಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಲ್ವಾ? ಇಲ್ಲಿ ಅದ್ವೈತಾಚಾರ್ಯರು ಬೇರೆ ಏನಾದ್ರು ಮಾಡಿದ್ರ? ಅವರು ಕಾಡಿಗೆ ಏನಾದ್ರು ಹೋದ್ರ ಅಥವಾ ತಮ್ಮ ಸರ್ವಸ್ವವನ್ನೆಲ್ಲ ತ್ಯಾಗ ಮಾಡಿದ್ರ? ಇಲ್ಲ ಅಲ್ವಾ? ಅವ್ರು ಏನ್ ಮಾಡಿದ್ರು? ಆ ಒಂದು ಸಾಲಿಗ್ರಾಮಕ್ಕೆ ಅವರು ಭಕ್ತಿಯಿಂದ ಗಂಗಾಜಲ ಮತ್ತೆ ತುಳಸಿ ದಳವನ್ನ ಅವರು ಅರ್ಪಿಸ್ತಾರೆ ಅಲ್ವಾ? ನೋಡಿ, ಅದರಿಂದನೇ ಭಗವಂತ ಒಲಿತಾನೆ. ಅವರ ಹೂಂಕಾರ, ಅವರ ಒಂದು ಆ ಒಂದು ಆತ್ಮ ನಿವೇದನೆ, ಅದೇನ್ ಅಂತಾರೆ, ಏನಂದ್ರೆ ಆತ್ಮ ಘೋಷ, ಅದೇನಂತಾರೆ, ಕೂಗು, ಅವರ ಆತ್ಮದ ಕೂಗಿಗೋಸ್ಕರ ಅವರು ಕೆಳಗಡೆಗೆ ಅಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಅವರು ಬರ್ತಾರೆ. ಶ್ಲೋಕ 95. ಪೃಥ್ವಿಧರೇನ ಯೇಯಿ ಶೇಷ ಸಂಕರ್ಷಣ ಕಾಯ ಯೂಹ ಕರಿ ಕರೇನ ಕೃಷ್ಣೇರ ಸೇವನ. ಹರೇ ಕೃಷ್ಣ. ಮಧುಬಾಯಿ ಮಾತಾಜಿ ಇಲ್ಲವಾ? ಹರೇ ಕೃಷ್ಣ ಮಾತಾಜಿ, ಒಂದ್ ನಿಮಿಷ ಅಟೆಂಡೆನ್ಸ್ ಫಿಲ್ ಮಾಡ್ತಾ ಇದ್ದೆ, ಈಗ ಬಂದೆ. ಯಾವುದು ಮಾತಾಜಿ ಶ್ಲೋಕ? 95. ನನ್ಗೆ ಮೂವ್ ಆಗ್ತಾ ಇಲ್ಲ. 95 ಓದಿ ಮಾತಾಜಿ, ನನ್ನದು ಏನೋ ಇದು ಶ್ಲೋಕ ಮೂವ್ ಆಗ್ತಾ ಇಲ್ಲ ಇದರಲ್ಲಿ. 95. ಎಷ್ಟನೇದು? 95? ಹೌದು. ಬಂತು ಒಂದ್ ನಿಮಿಷ. ಹರೇ ಕೃಷ್ಣ. ಪೃಥ್ವಿಧರೇನ ಯೈ ಶೇಷ ಸಂಕರ್ಷಣ ಕಾಯ ವ್ಯೂಹ ಕರಿ ಕರೇನ ಕೃಷ್ಣೇರ ಸೇವನ. ಪೃಥ್ವಿ ಗ್ರಹ ಲೋಕಗಳನ್ನು ಧರೇನ ಧರಿಸಿರುವ ಏಯಿ ಯಾರೋ ಆ ಶೇಷ ಸಂಕರ್ಷಣನು ಕಾಯ ವ್ಯೂಹ ಕರಿ ನೇರ ತನ್ನ ಬೇರೆ ಬೇರೆ ದೇಹಗಳಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಕರೇನ ಮಾಡಲು ಕೃಷ್ಣ ಸೇವನ ಕೃಷ್ಣನ ಸೇವೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಸಕಲ ಗ್ರಹ ಲೋಕಗಳನ್ನು ತನ್ನ ತಲೆಯ ಮೇಲೆ ಹೊತ್ತಿರುವ ಶೇಷ ಸಂಕರ್ಷಣನು ಕೃಷ್ಣನ ಸೇವೆ ಮಾಡಲು ತನ್ನನ್ನು ವಿವಿಧ ದೇಹಗಳಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ, ಇವಾಗ ಶೇಷ ಅಲ್ವಾ, ಈಗ ಸಂಕರ್ಷಣ ಅವರು ಶೇಷ ರೂಪದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ? ಭಗವಂತನಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅವರು? ಎಲ್ಲ ಗ್ರಹ ಲೋಕಗಳನ್ನ ತಮ್ಮ ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಅವ್ರಿಗೇನಾದ್ರು ಭಾರ ಆಗ್ತಿದ್ಯಾ ಶೇಷನಿಗೆ? ನಾವೇನ್ ತಿಳ್ಕೊಂಡಿದ್ವಿ ಇದಕ್ಕಿಂತ ಮುಂಚೆ? ಯಾಕೆ ಅವ್ರಿಗೆ ಭಾರ ಆಗ್ತಿಲ್ಲ? ತುಂಬಾ ಬಲಶಾಲಿ. ಅಟ್ಲಾಸ್ ನಾವ್ ನೋಡಿದೀವಲ್ವಾ, ಅಟ್ಲಾಸ್ನ ಎತ್ಕೊಂಡಿರುವಂತ ವ್ಯಕ್ತಿ, ಅವ್ನು ಎಷ್ಟು ಅವನಿಗೆ ಎಷ್ಟು ಭಾರ ಆಗ್ತಿದೆ, ಅವ್ನಿಗೆ ಎಷ್ಟು ಕಷ್ಟ ಪಡ್ತಿದೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಇವಾಗ ಶೇಷ ಎಲ್ಲ ಸಕಲ ಗ್ರಹಗಳನ್ನ ಅವನು ತನ್ನ ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ಸೊ ಅವನಿಗೆ ಕಷ್ಟ ಆಗ್ತಿದ್ಯಾ? ಇಲ್ಲ ಮಾತಾಜಿ, ಸಂತೋಷ ಒಂದು ಸಾಸಿವೆ ಕಾಳು ತರ ಇರ್ತದೆ. ಸಾಸಿವೆ ಕಾಳ್ ತರ ಅವ್ರಿಗೆ ಬರೇ ಒಂದ್ ಸಾಸಿವೆ ಕಾಳ್ ತರ ಅನಿಸ್ತಿದೆ ಅಷ್ಟೇ ಅಲ್ವಾ? ಇವಾಗ ನಮ್ ತಲೆ ಮೇಲೆ ಒಂದ್ ಸಾಸಿವೆ ಕಾಳು ಇಟ್ರೆ ನಮಗ್ ಭಾರ ಅನ್ಸುತ್ತಾ? ಇಲ್ಲ ಅಲ್ವಾ? ಅದೇ ತರನೇ ಅವ್ರಿಗೆ ಅನ್ನಿಸ್ತಿರೋದು. ಅದಕ್ಕೆ ಅವರು ಆರಾಮಾಗಿ ಅವರು ಭಗವಂತನ ಆ ಒಂದು ಗುಣಗಾನ ಮಾಡ್ತಾ ಇದ್ದಾರೆ. ಅವರ ಸಾವಿರಾರು ಬಾಯಿಗಳಿಂದ ಅವರು ಭಗವಂತನ ಗುಣಗಾನ ಮಾಡ್ತಿದ್ದಾರೆ. ಅದಿಲ್ಲ, ಇಲ್ಲಿ ತನಕನೂ ಮುಗಿತಾನೆ ಇಲ್ಲ ಅಲ್ವಾ? ಪೃಥು ಮಹಾರಾಜನಿಗೂ ಸಹ ಹಾಗೆ ಅನ್ಸಿದ್ದು. ಅವ್ರಿಗೆ ಎಷ್ಟೊಂದು ಲಕ್ಷಾಂತರ ಮಿಲಿಯಾಂತರ ಕಿವಿಗಳು ಬೇಕು ಅಂದ್ರು. ಯಾಕೆ? ಭಗವಂತನ ಬಗ್ಗೆ ಅವರು ಶ್ರವಣ ಮಾಡ್ಲಿಕ್ಕೆ ಅಂತ. ಅದು ಯಾರಿಂದ? ಶುದ್ಧ ಭಕ್ತರಿಂದ ಅಂತ ಅವರು ಅನ್ಕೊಂಡ್ರು. ಸೊ ಶ್ಲೋಕ 96. ಏಯಿ ಸಭಯ ಶ್ರೀ ಕೃಷ್ಣೇರ ಅವತಾರ ನಿರಂತರ ಆಚಾರ. ಹರೇ ಕೃಷ್ಣ ಮಾತಾಜಿ, ಅಲ್ಲಿಗೆ ಸ್ಟಾಪ್. ಅದು PDF ಮುಗ್ದಿದೆ. ಮಾತಾಜಿ. ಸೊ ಇದೊಂದು ಓದ್ಬಿಡ್ತೀನಿ. 97 ದೊಡ್ಡದಿದೆ, ಅದು ನಾಳೆ ಓದೋಣ ಮಾತಾಜಿ. ನಿಮ್ಮ ಹತ್ರ ಇದೆಯಾ ಮಾತಾಜಿ ಏನಾದ್ರು ಬುಕ್ಕು? ಇದು ಶ್ಲೋಕ ಓದಿ ಮಾತಾಜಿ. ನಾಗವೇಣಿ ಮಾತಾಜಿ. ಬೇರೆ ಬುಕ್ ಇದ್ದವರಿದ್ದಾರಾ? ಇದೆ ಮಾತಾಜಿ. ಓದ್ತೀರಾ ಪದ್ಮಾ ಮಾತಾಜಿ? ಓದ್ತೀನಿ ಮಾತಾಜಿ. ಓಕೆ ಮಾತಾಜಿ. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಹಾಕೊಡ್ತೀನಿ.
ಮಾತಾಜಿ ವೇದ. ಕೃಷ್ಣ 95 ಅಲ್ಲ ಮಾತಾಜಿ? 96 ಮಾತಾಜಿ. 96. ಓದದ ಮಾತಾಜಿ? ಓದಿ ಮಾತಾಜಿ. ಶ್ಲೋಕ 96. ಯही सब हया ಶ್ರೀ ಕೃಷ್ಣರ ಅವತಾರ ನಿರಂತರ ದೇಕಿ ಸಭಾರ ಭಕ್ತಿರ ಆಚಾರ. ಯही सब ಅವರೆಲ್ಲರೂ ಹಯ ಆಗಿದ್ದಾರೆ, ಶ್ರೀಕೃಷ್ಣರ ಅವತಾರ ಭಗವಾನ್ ಕೃಷ್ಣನ ಅವತಾರಗಳು, ನಿರಂತರ ಎಂದೆಂದಿಗೂ, ದೇಕಿ ನಾವು ನೋಡುತ್ತೇವೆ, ಸಭಾರ ಅವರೆಲ್ಲರೂ, ಭಕ್ತಿರ ಆಚಾರ ಭಕ್ತರಂತೆ ನಡೆದುಕೊಳ್ಳುತ್ತಾರೆ. ಅನುವಾದ ಪ್ರಭುಪಾದದಿಂದ ಪ್ರಭುಪಾದಿದೆ. ಅವರೆಲ್ಲರೂ ಭಗವಾನ್ ಕೃಷ್ಣನ ಅವತಾರಗಳೇ, ಆದರೂ ಅವರೆಲ್ಲ ಭಕ್ತರಂತೆ ನಡೆದುಕೊಳ್ಳುವುದನ್ನು ನಾವು ನೋಡಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ ಇವಾಗ ಅವರೆಲ್ಲರನ್ನು ಸಹ ಅಂದ್ರೆ ಇವಾಗ ಗರ್ಭೋದಕಶಾಹಿ ವಿಷ್ಣುವಿನಿಂದ ಕ್ಷೀರೋದಕಶಾಹಿ ವಿಷ್ಣು ಬರ್ತಾರೆ, ಕ್ಷೀರೋದಕಶಾಹಿ ವಿಷ್ಣುವಿನಿಂದ ದಶಾವತಾರಗಳೆಲ್ಲ ಬರ್ತಾರೆ, ಮತ್ತೆ ಬೇರೆ ಬೇರೆ ಎಷ್ಟು ಅವತಾರಗಳನ್ನ ನಾವು ತಿಳ್ಕೊಂಡಿದ್ವಿ ಅವೆಲ್ಲನೂ ಸಹ ಬರ್ತಾರೆ. ಅವರೆಲ್ಲರೂ ಸಹ ತಾನು ಒಡೆಯ ಅನ್ನೋ ಭಾವನೆ ಯಾರಲ್ಲೂ ಇಲ್ಲ ಅಲ್ವಾ, ಅವರೆಲ್ಲರನ್ನೂ ಸಹ ಭಕ್ತರಂತಾನೆ ಅವರು ನಡ್ಕೋತಾ ಇದ್ದಾರೆ ಅಲ್ವಾ. ಶ್ಲೋಕ 97 ನಾಳೆ ಮಾಡೋಣಂತೆ. ಚೈತನ್ಯ ಚೈತಾಮೃತ ಗ್ರಂಥ ಕಿ ಜೈ, ಕೃಷ್ಣದಾಸ ಕವಿರಾಜ ಸ್ವಾಮಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಪಂಚತತ್ವ ಕಿ ಜೈ. ಇಲ್ಲಿ ನಡೆದಿರುವ ಅನಂತಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಎಲ್ಲರೂ ಸಹ ನಾವು ಆ ದಾಸ ಭಾವದಲ್ಲೇನೆ ನಾವು ಈ ಪುರುಷೋತ್ತಮ ಮಾಸವನ್ನ ನಾವು ಆಚರಿಸೋಣಂತೆ. ಸೊ ಎಲ್ಲರೂ ಪ್ರತಿಯೊಬ್ರು ಸಹ ಈ ಪುರುಷೋತ್ತಮ ಮಾಸವನ್ನ ಆಧ್ಯಾತ್ಮಿಕ ಮುನ್ನಡೆಗೆ ಮತ್ತೆ ನಮ್ಮೆಲ್ಲ ಕಲ್ಮಶಗಳನ್ನ, ನಮ್ಮ ಮಲ ಅಂತ ಏನಿದೆ ಅದನ್ನೆಲ್ಲ ಹೋಗ್ಲಾಡಿಸ್ಲಿಕ್ಕೆ ಉಪಯೋಗಿಸ್ಕೊಳ್ಳಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ನಾನು ಅಖಿಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಣಾಮ್ ಮಾತಾಜಿ. ನಾಗವೇಣಿ ಮಾತಾಜಿ ಧನ್ಯವಾದಗಳು ಮಾತಾಜಿ. ನಾಗವೇಣಿ ಮಾತಾಜಿ ಏನ್ ಮಾಡ್ಲಾ ಮಾತಾಜಿ? ಮಾಡ್ಲಾ? ಹರೇ ಕೃಷ್ಣ ಪ್ರಭುಜಿ ಮಾಡ್ಲಾ? ಹರೇ ಕೃಷ್ಣ ಪ್ರಭುಜಿ ಮಾಡಿ.